ಇವರು ಸ್ಟೂಡೆಂಟ್. ಅಷ್ಟರಲ್ಲಿ 3 ಕನ್ನಡ ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿದ್ದಾರೆ. ವೆನ್ಯಾ ರೈ ಅವರು ಹಿರಿಯ ಕಲಾವಿದ ಚೇತನ್ ರೈಮಾಣಿ ಅವರ ಪುತ್ರಿ ಅನ್ನುವಂಥದ್ದು. ನಾನು ಮಾಡಿದ ಸಾಧನೆಯನ್ನ ನನ್ನ ಮಗಳು ಈಗ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ರೆ ನನಗೆ ಸಂತೋಷದ ಕಣ್ಣೀರು ಬರ್ತಾ ಇದೆ. ಚೇತನ್ ಮುಂಡಾಡಿ ಅಂತ ನಾನು ಹೇಳಿದೆ, ನನ್ನ ಹತ್ರ ಬೇಡ, ಅವಳ ಅಮ್ಮನ ಹತ್ರ ಕೇಳಿ. ಅಮ್ಮ ಹೇಳಿದ್ರು, ಆಕ್ಟರ್ ಎಲ್ಲ ಬೇಡ, ಎಂತಕ್ಕೆ ಹಾಗೆ ಹೀಗೆ ಅಂತೆಲ್ಲ ಎಲ್ಲರೂ ಹೇಳ್ತಾರೆ. ಹೆದ್ರಿಕೆ ಆಗ್ತದೆ, ನರ್ವಸ್ ಆಗ್ತದೆ. ನಾನು ಅಪ್ಪ ತಂಗಿ, ಅಕ್ಕ ತಂಗಿ ಇಬ್ರು ಅಕ್ಕ ತಂಗಿಯ ಪಾತ್ರವನ್ನೇ ಮಾಡಿದ್ದಾರೆ. ಏನಾದ್ರು ಸೆಲೆಬ್ರಿಟಿ ಫೀಲ್ ಏನಾದ್ರು ಇಲ್ಲ ಇಲ್ಲ ಇಲ್ಲ, ಅದು ಬೇಡ. ನನ್ಗಿಂತ ಜಾಸ್ತಿ ತಕೊಳ್ಬೇಕು ಅಂತ ಸಾಧನೆ ಮಾಡಬೇಕು. ಅವಳ ಮೂವಿ ರಿಲೀಸ್ ಆದ್ಮೇಲೆ ಪೀಕಿಗೆ ಹೋಗ್ತಾಳೆ ಅಂತ ನನಗೆ 100% ಭರವಸೆ ಇದೆ. ವೀಕ್ಷಕರ ನಮಸ್ಕಾರ. ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಗೌತಮ್ ಶೆಟ್ಟಿ. ಇವತ್ತು ಓರ್ವ ಫಿಲಮ್ ಹೀರೋಯಿನನ್ನು ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೇನೆ. ಇವರು ಫಿಲಮ್ ಹೀರೋಯಿನ್ ಅಂತ ಹೇಳಿದರು. ಇವರು ಸ್ಟೂಡೆಂಟ್, ಅಂದರೆ ಈಗಷ್ಟೇ ದ್ವಿತೀಯ BCom ಅಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ 3 ಕನ್ನಡ ಸಿನಿಮಾಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ. ಹಾಗಿದ್ದಾಗ ಎಲ್ಲೋ ಬೆಂಗಳೂರಿನವರು ಅಂತ ಅಂದ್ಕೊಂಡ್ರೆ ನಿಮ್ಮ ಊಹೆ ತಪ್ಪಾಗುತ್ತೆ. ಯಾಕಂತ ಹೇಳಿದರೆ ಇವರು ನಮ್ಮ ತುಳುನಾಡಿನವರು, ನಮ್ಮ ಊರಿನವರು, ನಮ್ಮ ಮಾಣಿಯವರು, ನಮ್ಮ ಬೆಳ್ಳಿಪ್ಪಾಡಿ ಮನೆತನದವರು ಅನ್ನುವಂಥದ್ದು. ಸೊ ಸದ್ದಿಲ್ಲದೆ ಸಿನಿರಂಗಕ್ಕೆ ಎಂಟ್ರಿಯನ್ನು ಕೊಟ್ಟು, ಅದು ಕೂಡ ಸ್ಯಾಂಡಲ್ವುಡ್ಗೆ ಎಂಟ್ರಿಯನ್ನು ಕೊಟ್ಟು ಒಂದು ಭವ್ಯವಾದ ಭವಿಷ್ಯವನ್ನು ಕಾಣೋದಕ್ಕೆ ಇರುವಂತಹ ಪ್ರತಿಭೆ ಯಾರು ಅಂತ ಹೇಳಿದರೆ ನಮ್ಮ ಜೊತೆಗೆ ಇರುವಂತಹ ಪ್ರತಿಭೆ ವೆನ್ಯಾ ರೈ ಅವರು. ಇವರ ಇನ್ನೊಂದು ವಿಶೇಷತೆ ಇದೆ. ಇವರು ಯಾರು ಅಂತ ಹೇಳಿದರೆ ಈಗಾಗಲೇ ತುಳುನಾಡಿನಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಮಾತ್ರ ಅಲ್ಲ, ಕನ್ನಡ ರಂಗದಲ್ಲೂ ಕೂಡ ಬಹಳಷ್ಟು ಕೆಲಸವನ್ನು ಮಾಡಿರುವಂತಹ ರಂಗಭೂಮಿ ಕಲಾವಿದ, ಜೊತೆಗೆ ಸಿನಿಮಾಗಳಲ್ಲೂ ನಟನೆ ಮಾಡಿರುವಂಥವರು, ಜೊತೆಗೆ ರಾಜ್ಯ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿರುವಂಥವರು, ಯಕ್ಷಗಾನದಲ್ಲೂ ಕೂಡ ಸೈ ಎನಿಸಿಕೊಂಡಿರುವಂಥವರು, ಪ್ರಬುದ್ಧವಾದ ಕಲಾವಿದ, ಹಿರಿಯ ಕಲಾವಿದ ಚೇತನ್ ರೈಮಾಣಿ ಅವರ ಪುತ್ರಿ ಅನ್ನುವಂಥದ್ದು. ಚೇತನ್ ರೈಮಾಣಿ ಹಾಗೂ ರಶ್ಮಿ ದಂಪತಿಯ ಪುತ್ರಿಯಾಗಿರುವಂತಹ ವೆನ್ಯಾ ರೈ ಅವರು ಈಗಾಗಲೇ ನಾನು ಹೇಳಿದ ಹಾಗೆ ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ ದ್ವಿತೀಯ BCom ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ 3 ಸಿನಿಮಾಗಳಲ್ಲಿ ನಟನೆಯನ್ನು ಮಾಡಿಕೊಂಡು ಸೈ ಎನಿಸಿಕೊಂಡಿರುವಂಥವ್ರು. ಇನ್ನೇನು ಕೆಲವೇ ದಿನಗಳಲ್ಲಿ ಆ ಸಿನಿಮಾಗಳು ತೆರೆಯನ್ನ ಕಾಣೋದಕ್ಕಿದೆ ಅನ್ನುವಂಥದ್ದು. ಸೊ ನಮ್ಮ ಊರಿನ ಹೆಮ್ಮೆಯ ಹೀರೋಯಿನ್ ಜೊತೆಗೆ ಒಂದಷ್ಟು ಮಾತನಾಡೋಣ ಅಂತ ಹೇಳ್ತಾ ವೆನ್ಯಾ ರೈ ಅವರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವೆನ್ಯಾ, ವೆಲ್ಕಮ್ ಟು ದಿ ಶೋ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಇಷ್ಟು ಸಣ್ಣ ಏಜಲ್ಲಿ 3 ಮೂವಿಗಳಲ್ಲಿ ಆಕ್ಟ್ ಮಾಡಿದ್ದೀರಿ. ಇನ್ನೇನು ಕೆಲವೇ ದಿನಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತದೆ. ಓಕೆ. ಅಂದರೆ ಬಹುಶಃ ಹೀರೋಯಿನ್ ಆಗಬೇಕಂತ ಎಲ್ರಿಗೂ ಆಸೆ ಇರುತ್ತೆ, ಆದರೆ ಅದಕ್ಕೆ ಒಂದಷ್ಟು ಟೈಮ್ ತಗೊಳ್ತಾರೆ. ಅಂದರೆ ತಮ್ಮ ಒಂದು ವಿದ್ಯಾಭ್ಯಾಸವನ್ನು ಮುಗಿಸಿ ಮತ್ತೆ ಅದಕ್ಕೆ ಬೇಕಾದಂತಹ ಹಾದಿಯಲ್ಲಿ ಸಾಗಿ ಒಂದಷ್ಟು ಅವಕಾಶಗಳು ಅರಸಿಕೊಂಡು ಬರ್ತದೆ ಅನ್ನುವಂಥದ್ದು. ಸೊ ನೀವು ಇನ್ನಷ್ಟೇ ಸ್ಟಡಿ ಮಾಡ್ತಾ ಇದ್ದೀರಿ, ಕಲಿತಾ ಇದ್ದೀರಿ. ಹೇಗೆ ಸಿನಿಮಾ ರಂಗದಲ್ಲಿ ಒಂದು ಅವಕಾಶ ಬಂತು? ಇಲ್ಲ, ಫಸ್ಟ್ ನಂಗೆ ಚಿಕ್ಕ ಇರುವಾಗ ಹೇಳ್ತಿದ್ದೆ, ಅಂದ್ರೆ ಅಪ್ಪನೊಟ್ಟಿಗೆ ಶೂಟಿಂಗ್ ಎಲ್ಲ ಹೋಗ್ತಿದ್ದೆ. ಡ್ರಾಮಾಸ್ ತುಂಬಾ ಮಾಡ್ತಿದ್ರು ಅಪ್ಪ ಮುಂಚೆ ಎಲ್ಲ. ಆವಾಗೆಲ್ಲ ಹೋಗ್ತಿರುವಾಗ ಹೇಳ್ತಿದ್ದೆ, ನಂಗೆ ಆಕ್ಟರ್ ಆಗ್ಬೇಕು, ಹಾಗೆ ಆಗ್ಬೇಕು, ಹೀಗೆ ಆಗ್ಬೇಕು ಅಂತ. ಆಮೇಲೆ ಅದು ಒಂದು ಸರ್ಟನ್ ಏಜ್ಗೆ ಬಂದಾದ್ಮೇಲೆ ಅಮ್ಮ ಹೇಳಿದ್ರು, ಆಕ್ಟರ್ ಎಲ್ಲ ಬೇಡ, ಎಂತಕ್ಕೆ ಹಾಗೆ ಹೀಗೆ ಅಂತೆಲ್ಲ. ಸೊ ಅದೊಂದು ಮೈಂಡ್ ಇಂದ ಹೋಯ್ತು, ಬೇಡ ಎಂತ, ಮನೆಯಲ್ಲಿ ಸಹ ಬಿಡುದಿಲ್ಲ, ಹಾಗೆ ಬೇಡ ಅಂತಾನೆ ಇದ್ದೆ. ಆಮೇಲೆ ಫಸ್ಟ್ ಇಯರ್ ಡಿಗ್ರಿಗೆ ಬಂದಾಗ ಚೇತನ್ ಮುಂಡಾಡಿ ಅಂತ, ಅಂದ್ರೆ ನಂಗೆ ರಿಲೇಷನ್ ಆಗ್ತಾರೆ, ಅಮ್ಮಂದು ತಮ್ಮ, ಚಿಕ್ಕಪ್ಪ ಆಗ್ತಾರೆ, ಅವರು ಮನೆಗೆ ಬರ್ತಾ ಇದ್ರು. ಸೊ ಅವ್ರ ಅಪ್ಪನ ಹತ್ರ ಹೇಳಿದ್ರು, ನಾನು ಮಾಡಿಸ್ತೇನೆ ಇವಳ ಹತ್ರ, ಫಸ್ಟಿಗೆ ಇವಳು ನನ್ನ ಹತ್ರ ಮಾಡ್ಲಿ, ನನ್ನ ಮೂವಿಯಲ್ಲೇ ಮಾಡ್ಲಿ ಹೀರೋಯಿನ್ ಆಗಿ ಅಂತ. ಸೊ ಅಲ್ಲಿ ಆಗ ಅಪ್ಪ ಹೇಳಿದ್ರು, ಬೇಡ ಎಂತಕ್ಕೆ ಈಗೆಲ್ಲ ಹಾಗೆ ಹೀಗೆ ಅಂತ. ಸೊ ಬೇಡ ಅಂತಾನೆ ಇದ್ವಿ. ಅಮ್ಮ ಸಹ ಹೇಳಿದ್ರು, ಬೇಡ ಈಗ ಕಲೀಲಿ ಹಾಗೆ ಅಂತ. ಮತ್ತೆ ಅವ್ರು ಫೋರ್ಸ್ ಮಾಡಿ ಮತ್ತೆ ಹೇಗಾದ್ರೂ ಒಪ್ಪಿ ಎಲ್ಲ ಆಯ್ತು, ಮಾಡಿದೆ ಅಂತು. ಓಕೆ. ಸೊ ನೀವು ಮಾಡಿರುವಂತ ಫಸ್ಟ್ ಮೂವಿ ಭಾವಪೂರ್ಣ. ಓಕೆ. ಅದು ಎಲ್ಲಿ ಶೂಟಿಂಗ್ ಆಯ್ತು? ಅದರ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅದು ಫಸ್ಟ್ ಮುಹೂರ್ತ ಇಲ್ಲಿ ಸೌತ್ ಅಡ್ಕದಲ್ಲಿ ಆಗಿದ್ದು. ಓಕೆ. ಆಮೇಲೆ ಅಲ್ಲಿಂದ ಡೈರೆಕ್ಟ್ ಇಲ್ಲಿ ಸಾಗರ, ತಾಳ್ಗೊಪ್ಪ, ಸಾಗರ ಅಲ್ಲಿ
ಎಲ್ಲ ಫುಲ್ ಶೂಟಿಂಗ್ ಅಲ್ಲಿ ಎಲ್ಲ ಶೂಟಿಂಗ್ ಆಗಿರೋದು. ಅದು ಇನ್ನು ರಿಲೀಸ್ ಆಗ್ಬೇಕಷ್ಟೇ. ನೆಕ್ಸ್ಟ್ ಮಂತ್ ರಿಲೀಸ್. ನೆಕ್ಸ್ಟ್ ಮಂತ್ ರಿಲೀಸ್. ಓಕೆ, ಅದೊಂದು ಬಂಪರ್. ಆದ್ರೆ ನೆಕ್ಸ್ಟ್ ಮೂವಿ ಎಲ್ಲೋ ಜೋಗಪ್ಪ ನಿನ್ನರಮನೆ. ಎಲ್ಲೋ ಜೋಗಪ್ಪ ನಿನ್ನರಮನೆ. ಎಸ್. ಅದು ಡೈರೆಕ್ಟರ್ ಹಯವದನ್ ಸರ್ ಅಂತ ಹಲವಾರು ಸೀರಿಯಲ್ ಎಲ್ಲ ಡೈರೆಕ್ಟ್ ಮಾಡಿದ್ದಾರೆ ಅವರು. ಸೊ ಅವರು ಚೇತನ್ ಮುಂಡಾಡಿ ಅಂದ್ರೆ ಚಿಕ್ಕಪ್ಪನ ಹತ್ರ ಹೋಗಿ ಅವ್ರು ಚಿಕ್ಕಪ್ಪ ಕರೆದಿದ್ರಂತೆ, ಒಮ್ಮೆ ಬನ್ನಿ ಮೂವಿ ನೋಡಿ ನಮ್ದು ಅಂತ. ಸೊ ಅವರು ಎಡಿಟಿಂಗ್ ಟೇಬಲ್ ಅಲ್ಲಿ ಮೂವಿ ನೋಡಿದ್ದು ನಂದು. ಸೊ ಅವ್ರು ಹೇಳಿದ್ರದ್ದು ಇವಳೇ ಬೇಕು, ಇವಳು ಮಾಡಿಸುವ ಅಂತ. ಇವರನ್ನ ಸೆಲೆಕ್ಟ್ ಮಾಡುವ. ಅಪ್ಪ ಹೇಳಿದ್ರು, ಅದಕ್ಕೆ ಸಹ ಹೇಳಿದ್ರು ಬೇಡ ಸಾಕು ಒಂದು ಮೂವಿ ಎಂತಕ್ಕೆ ಅಂತ. ಆಮೇಲೆ ಅವರು ಬೆಂಗಳೂರಿಂದ ಮಂಗಳೂರಿಗೆ ಬಂದಿದ್ರು. ಸೊ ಅವರು ತುಂಬಾ ಫೋರ್ಸ್ ಮಾಡಿ ಎಲ್ಲ ಮತ್ತೆ ಸೆಲೆಕ್ಟ್ ಆದ್ರಿ. ಅವ್ರು ಆಡಿಷನ್ ಅಂತ ಮಾಡಿದ್ರು ಮ್ಯಾಂಗ್ಳೂರಲ್ಲಿ. ಅದು ಎಲ್ಲಿ ಶೂಟಿಂಗ್ ಆಯ್ತು, ಅದರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ? ತುಂಬಾ ಚಂದ. ಅದು ಫಸ್ಟ್ ಪಂಡ್ರಾಪುರ ಅಂತ. ಅದು ನಾನು ಅದರಲ್ಲಿ ಮರಾಠಿ ಹುಡುಗಿ ಆಗಿರ್ತೇನೆ, ಮರಾಠಿ ರೋಲ್. ಸೊ ಪಂಡ್ರಾಪುರಿಂದ ಜರ್ನಿ ಸ್ಟಾರ್ಟ್ ಆಗ್ತದೆ ನಮ್ದು. ಪಂಡ್ರಾಪುರಿಂದ ಡೆಲ್ಲಿ ಟು ಮನಾಲಿ, ಮತ್ತೆ ಅಲ್ಲಿ ಎಲ್ಲ ಆಸುಪಾಸಲ್ಲಿ. ಎಷ್ಟು ಟೈಮ್ ಆಯ್ತು ಅದರ ಶೂಟಿಂಗ್ ಎಲ್ಲ? ಎಷ್ಟು ಡ್ಯೂರೇಷನ್ ಆಗಿತ್ತು ಅಂತ? ಅದು 1.5 months. 1.5 ತಿಂಗಳು. ಕಾಲೇಜಿಗೆ ರಜಾ ಹಾಕಿ ಹೋಗಿದ್ರ? ಕಾಲೇಜಿಗೆ ರಜಾ. ಕಾಲೇಜಲ್ಲಿ ಬಿಟ್ರು. ಕಾಲೇಜಿಂದ ತುಂಬಾ ಸಪೋರ್ಟ್ ಮಾಡ್ತಾರೆ, ರಜೆ ಬೇಕಾದ್ರೆ ಕೊಡ್ತಾರೆ, ಹೇಳ್ತಾರೆ ನಮ್ಮ ಕಾಲೇಜ್ನ ವಿದ್ಯಾರ್ಥಿನಿ ಬೆಳಿಬೇಕು, ಖುಷಿ ಆಗ್ತದೆ. ಓಕೆ, 2 ಮೂವಿ ಆಯ್ತು. ಥರ್ಡ್ ಮೂವಿ ಆರಾಟ ಅಂತ. ಪುಷ್ಪರಾಜ್ ಮಲ್ಲಾರ್ ಅದರದ್ದು ಡೈರೆಕ್ಟರ್. ಇದ್ರದ್ದು ಹೀರೋ ಹಿರಿಯ ಪ್ರಾಥಮಿಕ ಶಾಲೆ ಪ್ರವೀಣ, ದೊಡ್ಡ ಪ್ರವೀಣ, ರಂಜನ್ ಅಂತ. ಹಾಗೆ ಅದು ಹೇಗೆ ಈಗ ಮೂವಿ ಶೂಟಿಂಗ್ ಆಗಿದೆಯಾ, ಆಗ್ಬೇಕಷ್ಟೇನಾ? ಆಗಿದೆ, ಇನ್ನು 2 days ಶೂಟ್ ಬಾಕಿ ಉಂಟು. ಓಕೆ, ಅದಾದ್ಮೇಲೆ ಎಲ್ಲ ರಿಲೀಸ್ ಆಗ್ತದೆ. ಓಕೆ, ಈಗ ಒಂದು ಮೂವಿ ಭಾವಪೂರ್ಣ ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ತದೆ. ಅದರದ್ದು ಟ್ರೈಲರ್ ಬಂದಿದೆ, ಸಾಂಗ್ ಕೂಡ ಬಂದಿದೆ, ರಾಧೆ ರಾಧೆ ಅಂತ. ಎಲ್ಲರೂ ನೋಡಿ. ಇದು ನೋಡಿದ್ದಾರೆ, ಬಹಳಷ್ಟು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಎಲ್ಲೋ ಜೋಗಪ್ಪ ನಿನ್ನರಮನೆ, ಅದರ ಒಂದು ಸ್ಟೇಟಸ್ ಹೇಗಿದೆ ಇವಾಗ? ಅದರದ್ದು ಅದೇ ತುಂಬಾ ಹಾರ್ಡ್ ವರ್ಕಿಂಗ್ ನಡೀತಾ ಇದೆ. ಸರ್ ಕೂಡ ತುಂಬಾ, ಹಯವದನ್ ಸರ್ ತುಂಬಾ ಸಪೋರ್ಟ್ ಮಾಡ್ತಾರೆ. ಆದ್ಮೇಲೆ ಅದರದ್ದು ಹೀರೋ ಅಂಜನ್ ನಾಗೇಂದ್ರ ಅಂತ, ಅವರು ಕಂಬಳಿ ಹುಳ ಅಂತ ಒಂದು ಅದರದ್ದು ಹೀರೋ. ಸೊ ತುಂಬಾ ಸಪೋರ್ಟ್ ಮಾಡ್ತಿದ್ರು ಎಲ್ಲರೂ, ಹೀಗೆ ಮಾಡು ಹಾಗೆ ಮಾಡು. ಅವರೆಲ್ಲರ ಸಪೋರ್ಟ್ ಇಂದ ಈಗ 3 ಮೂವಿ ಮುಗಿಸಿಕೊಂಡು ಕೂತಿದ್ದೀರಿ. ಸೈಡ್ ಅಲ್ಲಿ ಅಪ್ಪಂದು ಜಾಸ್ತಿ. ನಂಗೆ ಭಯ ಆಗ್ತಿತ್ತು ಅಪ್ಪ ಬರುವಾಗ. ಅಪ್ಪ ಹೀಗೆ ನೋಡ್ತಿದ್ರು, ಸರಿ ಮಾಡು, ಎಷ್ಟು ಟೇಕ್ ತಗೊಳ್ಳೋದು ಹಾಗೆ. ಅಂದ್ರೆ ಎವ್ರಿ ಟೈಮ್ ನಿಮ್ಮ ಜೊತೆಗೆ ಇರ್ತಿದ್ರು ಅಪ್ಪ ಶೂಟಿಂಗ್ ಟೈಮ್ ಅಲ್ಲಿ ಎಲ್ಲ? ಇರ್ತಿದ್ರು, ಪ್ರತಿ ಸಲ ಬರ್ತಿದ್ರು ಶೂಟಿಂಗ್ಗೆ. ಓಕೆ, ಅಂದ್ರೆ ಅಪ್ಪನೇ ನಿಮಗೆ ಒಂದು ಮಾಡೆಲ್ ಅಂತ ಹೇಳ್ಬೋದು? ನಿಜ. ಒಬ್ರು ಕೇಳಿದ್ರು, ರಿಪೋರ್ಟರ್ ಕೇಳಿದ್ರು, ಯಾರು ನಿಮ್ಮ ರೋಲ್ ಮಾಡೆಲ್ ಅಂತ. ಸೊ ನಂದು ಆನ್ಸರ್ ಅಪ್ಪ. ಅಪ್ಪನ ಯಾವುದು ಅಂದ್ರೆ ನಿಮ್ಗೆ ಫಸ್ಟ್ ಒಂದು ಇನ್ಸ್ಪೈರ್ ಆಗ್ಬೇಕು, ಅಥವಾ ಫಸ್ಟ್ ಯಾವ್ದಾದ್ರು ಒಂದು ನೋಡಿ ನಾನು ಆಗ್ಬೇಕು ಅಂತ ಹೇಳಿದ್ರಿ? ನನಗೆ ಫಸ್ಟ್ ಗಿತ್ತು ಅಪ್ಪ ಅಮ್ಮ ಬೇಡ ಅಂತ ಹೇಳ್ತಿದ್ರು ಅಂತ. ಸೊ ನೀವು ನೋಡಿದಂತ ನಿಮ್ಮ ಅಪ್ಪನ ಫಸ್ಟ್ ರೋಲ್, ನಾನು ಆಕ್ಟ್ರೆಸ್ ಆಗ್ಬೇಕು ಅಂತ ಅಂದ್ಕೊಳ್ಳೋದಕ್ಕೆ ಕಾರಣ ಆಗಿದ್ದು? ಇಲ್ಲ, ರೋಲ್ ಅಂತ ಅಲ್ಲ, ಅಂದ್ರೆ ಅಪ್ಪನಿಗಿರುವ ಅಭಿಮಾನಿಗಳು. ಅದು ನೋಡಿ ಒಂದು ನಂಗೆ ಸಹ ಹೀಗೆ ಆಗ್ಬೇಕು, ಅದೊಂದು ಎಂತದ ಬಂತು ಮೈಂಡ್ಗೆ ಅಷ್ಟೇ. ಓಕೆ, ಅದು ನೋಡಿ ನಾನು ಕೂಡ ಹೀರೋಯಿನ್ ಆಗ್ಬೇಕು ಅಂತ ನಿಮ್ಗೆ ಅನ್ಸಿದ್ದು? ಇಲ್ಲ, ನಂಗೆ ಆ ಮೈಂಡ್ ಸೆಟ್ ಇರ್ಲಿಲ್ಲ ಹೀರೋಯಿನ್ ಆಗ್ಬೇಕು ಅಂತ. ಫಸ್ಟ್ ಮೂವಿ ಆಯ್ತು, ಓಕೆ ಫಸ್ಟ್ ಮೂವಿ ಹೇಗಾದ್ರೂ ಆಯ್ತು ಅಂತ ಆಯ್ತು. ಆಮೇಲೆ ಸೆಕೆಂಡ್ ಮೂವಿ ತುಂಬಾನೇ, ಸೆಕೆಂಡ್ ಮೂವಿಯಲ್ಲಿ ತುಂಬಾನೇ ಕಲಿಯೋಕಿತ್ತು ನಂಗೆ. ಥರ್ಡ್ ಮೂವಿ ಸಹ ಹಾಗೇನೆ ಇತ್ತು. ಫಸ್ಟ್ ಮೂವಿ ಹೇಗಾದ್ರೂ ಹಾಗೆ ಹೀಗೆ ಹೋಯ್ತು, ಗೊತ್ತಾಗ್ಲಿಲ್ಲ. ಸೆಕೆಂಡ್ ಥರ್ಡ್ ಮೂವಿ ತುಂಬಾನೇ ಇತ್ತು ಕಲಿಯೋಕೆ. ಓಕೆ,
ಸೊ ಈಗ ನಿಮಗೆ ಕಾನ್ಫಿಡೆನ್ಸ್ ಬಂದಿದೆ, ನಾನು ಒಬ್ಬ ಒಳ್ಳೆ ಆಕ್ಟ್ರೆಸ್ ಆಗ್ಬೋದು ಅಥವಾ ಒಳ್ಳೆ ಚಿತ್ರನಟಿ ಆಗ್ಬೋದು ಅಂತ. ಆಗ್ಬೋದು, ಎಲ್ಲ ಆಶೀರ್ವಾದಗಳಿಂದ ಆಗ್ಬೋದು. ಓಕೆ, ಫಸ್ಟಿಗೆ ಅಪ್ಪ ಅಮ್ಮ ಬೇಡ ಅಂತ ಹೇಳಿದ್ರು. ಈಗ ಇಷ್ಟು ಮೂವಿಗಳು ಶೂಟ್ ಆದ್ಮೇಲೆ ಒಂದಷ್ಟು ನೋಡಿರ್ತಾರೆ ಸ್ಕ್ರೀನ್ ಮೇಲೆ ಹೇಗೆ ಕಾಣಿಸ್ತೀರಿ ಅಥವಾ ಔಟ್ಪುಟ್ ಹೇಗೆ ಬಂದಿದೆ ಅಂತ. ನೋಡಿದ್ಮೇಲೆ ಏನು ಹೇಳಿದ್ರು ಅಂತ? ನೋಡಿದ್ಮೇಲೆ ಅಪ್ಪಂದೊಂದೇ ಗೊತ್ತಾಯ್ತಾ, ತಪ್ಪು ನೋಡಿದ್ಯಾ ಎಲ್ಲಿ ಅಂತ, ತಪ್ಪುಗಳು ಹೇಳ್ತಾ ಇದ್ರು. ಅಂದ್ರೆ ಅದನ್ನು ಸರಿ ಮಾಡ್ಕೋ ಅಂತ. ಅಂದ್ರೆ ಪ್ರತಿ ಹಂತದಲ್ಲೂ ತಿದ್ದುವ ಕೆಲಸ ಮಾಡ್ತಾ ಇದ್ರು. ಓಕೆ. ಪ್ರೀತಿ ಎಂಬ ಭಾವಿಗೆ ಹಾರದು ಚಂದ, ಪ್ರೀತಿ ಎಂಬ ಹಗ್ಗ ಕುರ್ಲ ಹಾಕೊಂಡು ಚಂದ. ಶೂಟಿಂಗ್ ಎಲ್ಲ ಆಗಿದೆ, ನೋಡಿದ್ದೀರಿ. ಇನ್ನೇನು ಎಲ್ಲ ತೆರೆಗೆ ಬರುತ್ತೆ, ಎಲ್ಲರೂ ತೆರೆಯಲ್ಲಿ ನಿಮ್ಮನ್ನ ದೊಡ್ಡ ಸ್ಕ್ರೀನ್ ಅಲ್ಲಿ ನಿಮ್ಮನ್ನ ನೋಡಿ ಖುಷಿ ಪಡ್ತಾರೆ ಅಂತ. ಸೊ ಅಪ್ಪ ಅಮ್ಮ ಕೂಡ ಖುಷಿ ಪಟ್ರು ಅನ್ನುವಂಥದ್ದನ್ನ ಹೇಳಿದ್ರಿ. ಸೊ ಅಪ್ಪನೊಟ್ಟಿಗೆ ಯಾವ್ದಾದ್ರು ರೋಲ್ ಮಾಡಿದ್ದಂಥದ್ದು ಇದೆಯಾ ನೀವು? ಹೌದು, ಮಾಡಿದ್ದೆ. ಆರಾಟ ಅಂತ ಹೇಳ್ದೆ ಅಲ್ವಾ, 3rd ಮೂವಿ, ಅದರಲ್ಲಿ ಮಾಡಿದ್ದೆ. ಅದು ನಮ್ಮಿಬ್ರಿಗೂ ಒಂದು ಚಾಲೆಂಜ್ ಆಗಿತ್ತು, ನಿಮಗೂ ಅಪ್ಪನಿಗೂ. ಓಕೆ, ಮುಖಾಮುಖಿಯಾಗಿ. ಅದು ತುಂಬಾ ಓಕೆ. ಅಂದ್ರೆ ಯಾವ ತರ ಸೀನ್ ಇತ್ತು ಅದ್ರಲ್ಲಿ? ಏನಾದ್ರು ಬೈಕೊಳ್ಳುವಂಥದ್ದು ಆ ಥರದ್ದು ಏನಾದ್ರು ಇತ್ತಾ? ಅಲ್ಲ, ಅದೊಂದು ಕ್ಲೈಮ್ಯಾಕ್ಸ್ ಸೀನ್ ಆರಾಟದ್ದು, ಅದ್ ನೀವೇ ನೋಡಿ, ಮೂವಿಯಲ್ಲೇ ನೋಡ್ಬೇಕಂತ. ಮೂವಿಯಲ್ಲೇ ನೋಡಿ. ಓಕೆ. ಸೊ ಅಪ್ಪನೊಟ್ಟಿಗೆ ಆಕ್ಟ್ ಮಾಡುವ ಎಕ್ಸ್ಪೀರಿಯನ್ಸ್ ಅಂದ್ರೆ ಚೇತನ್ ರೈ ಅವರ ಕ್ಯಾರೆಕ್ಟರ್ಗಳನ್ನು ನೋಡಿದಾಗ ಬಹಳಷ್ಟು ಸೀರಿಯಸ್ ರೋಲ್ ಅಥವಾ ಒಂದು ನೆಗೆಟಿವ್ ಶೇಡ್ನ ಒಂದು ಕ್ಯಾರೆಕ್ಟರ್ ಮಾಡಿದ್ರು ಕೂಡ ಅದೊಂದು ಅಷ್ಟೇ ಒಂದು ಗಂಭೀರವಾದ ಕ್ಯಾರೆಕ್ಟರ್. ಬಟ್ ಅದ್ರ ಅಪ್ಪ ಮಗಳ ಸಂಬಂಧ ಅಂತ ಆದ್ರೂ ಅದನ್ನು ಸ್ಕ್ರೀನ್ ಮೇಲೆ ತೋರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆ ಥರ ಇದ್ದಾಗ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ, ಶೂಟಿಂಗ್ ಎಕ್ಸ್ಪೀರಿಯನ್ಸ್? ಅಂದ್ರೆ ಅಲ್ಲಿ ಗೊತ್ತಾಗ್ಲಿಲ್ಲ ಹಾಗೆ. ಅಂದ್ರೆ ಕ್ಯಾರೆಕ್ಟರ್ ಅಪ್ಪ ಹೇಳಿದ್ರು, ಯಾರು ಏನೇ ಹೇಳಿ ನಿನ್ನ ಕ್ಯಾರೆಕ್ಟರ್ ಬಗ್ಗೆ ಫೋಕಸ್ ಮಾಡು ಅಂತ. ಹಾಗೆ ಸಿನಿಮಾದಲ್ಲಿ ನಾನು ಅಪ್ಪ ಬೇರೆ, ಕ್ಯಾರೆಕ್ಟರ್ ಬೇರೆ, ಹಾಗೆ ಅಪ್ಪನನ್ನ ಕ್ಯಾರೆಕ್ಟರ್ ಆಗಿ ನೋಡುವಂಥದ್ದು. ಓಕೆ. ಸೊ ಇಷ್ಟು ಅಂದರೆ 3 ಮೂವಿಗಳ ಒಂದು ಜರ್ನಿಯಲ್ಲಿ ಬಹುಶಃ ಇದು ಯಾವಾಗ ಸ್ಟಾರ್ಟ್ ಆಗಿದ್ದು? ನೀವು ಎಷ್ಟನೇ ಫಸ್ಟ್ ಇಯರ್ ಡಿಗ್ರಿಯಿಂದಲೇ ಸ್ಟಾರ್ಟ್ ಆಗಿದ್ದು ಅಥವಾ ಮುಂಚೆ PUC ನಲ್ಲೇ ಸ್ಟಾರ್ಟ್ ಆಗಿದ್ದು? ಇಲ್ಲ, ಫಸ್ಟ್ ಇಯರ್ ಡಿಗ್ರಿ ಲಾಸ್ಟ್ ಮಂತ್, ಇದೇ ತಿಂಗಳಲ್ಲಿ ಸೆಪ್ಟೆಂಬರ್ ಅಲ್ಲಿ. ಲಾಸ್ಟ್ ಇಯರ್? ಲಾಸ್ಟ್ ಇಯರ್. ಓಕೆ, ಆಲ್ಮೋಸ್ಟ್ 1 ಇಯರ್. ಸೊ 1 ಇಯರ್ ಅಲ್ಲಿ ನಿಮ್ಮಲ್ಲಿ ನೀವು ಚೇಂಜಸ್ ಅನ್ನ ನೋಡಿದ್ರೆ ಏನ್ ಚೇಂಜಸ್ ಆಯ್ತು ಅಂತ ಈಗ ಮೂವಿಗೆ ರಿಲೇಟೆಡ್ ಆಗಿ? ಮೂವಿಗೆ ರಿಲೇಟೆಡ್ ಆಗಿ ಅದೇ ತುಂಬಾ ಕಲಿಯೋಕೆ ಸಿಗ್ತಾ ಇದೆ, ಕಲಿತಿದ್ದೀನಿ. ಮತ್ತೆ ಮೇನ್ ಆಗಿ ನೀವು ಕಲ್ತಿರೋವಂಥದ್ದು ಈಗ? ಮೇನ್ ಆಗಿ ಕಲ್ತಿರೋವಂಥದ್ದು ಅಪ್ಪ ಕಲಿಸಿದ್ದು ಅದೇ ಡೈಲಾಗ್ ಡೆಲಿವರಿ ಆಗಿರ್ಬೋದು, ಕ್ಯಾಮ್ರಾ ಫೇಸ್ ಮಾಡೋದಾಗಿರ್ಬೋದು, ಸೊ ಆದ್ಮೇಲೆ ಹೇಗೆ ಇರಬೇಕು ಅದನ್ನೆಲ್ಲ ಕಲ್ತಿದ್ದೀರಿ ನೀವು. ಅಂದ್ರೆ ಈ ಕ್ಷೇತ್ರಕ್ಕೆ ಫೀಲ್ಡ್ಗೆ ಸಂಬಂಧಪಟ್ಟ ಹಾಗೆ. ಓಕೆ. ಫಸ್ಟ್ ಟೈಮ್ ಕ್ಯಾಮರಾ ಎದುರು ಹೋದಾಗ ಹೇಗಿತ್ತು ನಿಮ್ಮ ಫೀಲ್? ಎಲ್ಲರೂ ಹೇಳ್ತಾರೆ ಹೆದರಿಕೆ ಆಗ್ತದೆ, ನರ್ವಸ್ ಆಗ್ತದೆ. ನಂಗೇನು ಹಾಗಾಗ್ಲಿಲ್ಲ. ಓಕೆ. ಸೊ ಫಸ್ಟ್ ಕ್ಯಾರೆಕ್ಟರ್ ನೆನಪಿದ್ಯಾ? ಅಂದ್ರೆ ಫಸ್ಟ್ ನೀವು ಕ್ಯಾಮರಾ ಎದುರು ಫೇಸ್ ಮಾಡಿದ ಅಥವಾ ಆಕ್ಟ್ ಮಾಡಿದ ರೋಲ್? ಅದೇ ಭಾವಪೂರ್ಣ ಫಿಲ್ಮ್ ಇದ್ದು ಸೌತಡ್ಕದಲ್ಲಿ ಆಗಿದ್ದು. ಅಲ್ಲೇ ನಂದು ಫಸ್ಟ್ ಮುಹೂರ್ತದಲ್ಲೇ ಮಾಡಿರುವಂತದ್ದು, ಗಣಪತಿಯ ಮುಂದೆ. ಓಕೆ. ಸೊ ಅಲ್ಲಿಂದ ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ ಅಂತ. ಓಕೆ. ಈಗ 3 ಮೂವಿಗಳಲ್ಲಿ ಆಕ್ಟ್ ಮಾಡಿದ್ದೀರಿ. ಸೊ ಕಾಲೇಜಲ್ಲಿ ಫ್ರೆಂಡ್ಸು ಅಥವಾ ಲೆಕ್ಚರರ್ಸು, ಪ್ರಿನ್ಸಿಪಾಲ್ ಅಥವಾ ಮ್ಯಾನೇಜ್ಮೆಂಟ್ ಅವರಿಗೆಲ್ಲ ಗೊತ್ತಾ ಅವ್ರು ಏನು ಹೇಳ್ತಿದ್ದಾರೆ? ಗೊತ್ತು. ಮೇನ್ಲಿ ಪ್ರಿನ್ಸಿಪಲ್ ತುಂಬಾ ಸಪೋರ್ಟಿವ್. ನಮ್ದು VG ಭಟ್ ಅಂತ. ಆಮೇಲೆ ನಮ್ಮ HODಗಳು, ಟೀಚರ್ಸ್ಗಳು, ಫ್ರೆಂಡ್ಸ್ಗಳು ತುಂಬಾ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ನಂದು ನೋಟ್ಸ್ ಆಗಿರ್ಬೋದು, ಎಕ್ಸಾಮ್ಗೆ ಸಂಬಂಧಪಟ್ಟದಾಗಿರ್ಬೋದು. ಆಮೇಲೆ ಫ್ರೆಂಡ್ಸ್ ಅಂತೂ ಗೊತ್ತೇ ಇರುತ್ತೆ ಅಲ್ವಾ, ಯಾವಾಗಲೂ ಸಪೋರ್ಟಿವ್, ತುಂಬಾ ಸಪೋರ್ಟಿವ್. ಓಕೆ. ಅಂದ್ರೆ ಇಡೀ ಕಾಲೇಜಿಗೆ ಗೊತ್ತಾ ನೀವೊಂದು ಈಗ ಹೀರೋಯಿನ್ ಅಂತ, ಫಿಲ್ಮ್ ಹೀರೋಯಿನ್ ಅಂತ? ಅಂದ್ರೆ ಇಡೀ ಕಾಲೇಜ್ಗೆ ಅಂದ್ರೆ ಶೇರ್ ಮಾಡ್ತಾರೆ. ನಾನು ಮ್ಯಾಮ್ಗೆ ಕಳಿಸ್ತೀನಿ, ಮ್ಯಾಮ್ ಇಂಥದ್ದು ಲಿಂಕ್ಸ್ ಎಲ್ಲ ಶೇರ್ ಮಾಡ್ತೇನೆ. ಅವರೆಲ್ಲ ಗ್ರೂಪ್ಗಳಿಗೆಲ್ಲ ಹಾಕ್ತಾರೆ ಕಾಲೇಜಲ್ಲಿ. ಗೊತ್ತು, ಎಲ್ಲರಿಗೆ ಗೊತ್ತು. ಸೊ ಅವರ ಒಂದು ನಿಮ್ಮನ್ನ ಟ್ರೀಟ್ ಮಾಡೋದ್ರಲ್ಲಿ ಏನಾದ್ರು ವ್ಯತ್ಯಾಸ ಆಗಿದೆಯಾ ಮುಂಚೆಗೆ? ಏನಿಲ್ಲ. ಏನಾದ್ರು ಸೆಲೆಬ್ರಿಟಿ ಫೀಲ್ ಏನಾದ್ರು ಬಂದಿದೆ ನಿಮಗೆ? ಅದು ಬೇಡ, ಈಗಕ್ಕೆ ಬೇಡ.
ಓಕೆ, ಆಲ್ಮೋಸ್ಟ್ ಈಗ 1 year ಇಂದ ಶೂಟಿಂಗ್ ಆಗ್ತಾ ಬಂತು, 3 ಮೂವಿಗಳದ್ದು. ಅಪ್ಪ ಜೊತೆಗೆ ಬರ್ತಾ ಇದ್ರು ಅಂತ, ಅಮ್ಮ ಕೂಡ ಬರ್ತಾ ಇದ್ರ ಜೊತೆಗೆ? ಇಲ್ಲ ಅಂದ್ರೆ ಅಮ್ಮನ್ಗೆ ನಮ್ಮ ಮನೆಯಲ್ಲಿ ನಾಯಿ ಎಲ್ಲ ಜಾಸ್ತಿ ಇದೆ, ಆಮೇಲೆ ಅಜ್ಜ ಇದಾರೆ, ಏಜ್ ಆಗಿದೆ ಸ್ವಲ್ಪ, ಅವರನ್ನ ನೋಡ್ಕೊಳ್ಬೇಕು. ಹಾಗೆ ಮತ್ತೆ ತಂಗಿ 5th standard ಸ್ಕೂಲ್ ಹೋಗ್ತಾಳೆ, ಅವಳ ಸ್ಕೂಲ್ಗೆ. ಅವರು ಕೂಡ ಬಂದಿದ್ದಾರೆ, ಫೀಲ್ಡ್ ಬಂದಿದ್ದಾಳೆ, ಆಕ್ಟ್ ಮಾಡಿದ್ದಾರೆ. ಆರಾಟದಲ್ಲಿ ಅದೇ ನಾನು, ಅಪ್ಪ, ತಂಗಿ, 3 ಜನ ಕೂಡ ಆಕ್ಟ್ ಮಾಡಿದ್ದೀರಿ. ಅದರಲ್ಲಿ ಆರಾಟದಲ್ಲಿ ನನ್ನ ತಂಗಿ ಪಾತ್ರದಲ್ಲೇ ತಂಗಿ ಆಕ್ಟ್ ಮಾಡಿದ್ದು. ಓಕೆ, ತಂಗಿ ಹೆಸರು ಮಾನ್ಯ ರೈ ಅಂತ. ಅವಳು ಈಗ ಯಕ್ಷಗಾನ ಆರ್ಟಿಸ್ಟ್, ಅಂದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ದಾಳೆ ಅಷ್ಟೇ. ಹಾಗೆ. ಓಕೆ, ಸೊ ನೀವು ಹುಟ್ಟಿದ್ದು ಬೆಳೆದದ್ದು ಅಥವಾ ನಿಮ್ಮ ಪ್ರೈಮರಿ ಆಗಲಿ, ಹೈಸ್ಕೂಲ್ ಆಗಲಿ, PU ಆಗಲಿ ಎಲ್ಲಿ ಮಾಡಿದ್ದು ನೀವು ಅಂತ? ಹುಟ್ಟಿದ್ದು ಇಲ್ಲೇ ಪುತ್ತೂರಲ್ಲಿ, ಇಲ್ಲೇ. ಆದ್ಮೇಲೆ ಫಸ್ಟ್ ಸ್ಕೂಲ್ ಅಂತ ಹೋಗಿದ್ದು ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ತೆಂಕಿಲ. ಕಾಲೇಜ್ ವಿವೇಕಾನಂದ, PU ಕಾಲೇಜ್, ಡಿಗ್ರಿ ಕೂಡ ವಿವೇಕಾನಂದ ಡಿಗ್ರಿ ಕಾಲೇಜ್. ಈಗ ಆಟೋನಮಸ್ ಆಗಿದೆ. ಓಕೆ, ನಿಮಗೆ ಆಸಕ್ತಿ ಇದ್ದಂತ ಕ್ಷೇತ್ರಗಳು ಯಾವುದು? ಸಣ್ಣನಲ್ಲಿ ಏನೆಲ್ಲ ಮಾಡ್ತಿದ್ರಿ? ಹಾಬೀಸ್ ಆಗಲಿ? ಹಾಬೀಸ್ ಅಂದ್ರೆ ಅದೇ ಹಾಬೀಸ್ ಅಂತ ಪರ್ಟಿಕ್ಯುಲರ್ ಆಗಿರ್ಲಿಲ್ಲ, ಮೇನ್ಲಿ ಆಗಿದ್ದು ಪೆಟ್ಸ್. ಪೆಟ್ಸ್ ಆಮೇಲೆ ದನ ಇತ್ತು, ನಾಯಿ ಇತ್ತು, 15 ನಾಯಿ ಇತ್ತು, 15 ನಾಯಿ, ಬೇರೆ ಬೇರೆ ಬ್ರೀಡ್ಗಳಿದ್ದು ನಾಯಿ. ಆಮೇಲೆ ದನ ಇತ್ತು, ಆಡು ಇತ್ತು, ಆಮೇಲೆ ಟರ್ಕೀಸ್, ಆದ್ಮೇಲೆ ಗಿನಿ ಫಾಲ್ಸ್ ಅಂತ ಬರ್ತಿತ್ತು ಒಂದು ಬರ್ಡ್ಸ್, ಅದು, ಆಮೇಲೆ ಲವ್ ಬರ್ಡ್ಸ್ ಎಲ್ಲ, ಅದೇ ಪೆಟ್ಸ್. ಅದರೊಟ್ಟಿಗೆ ನೀವು ಬೆಳ್ಕೊಂಡು ಬಂದಿದ್ದು. ಓಕೆ, ಅದರ ಜೊತೆಗೆ ಸಿಂಗಿಂಗ್, ಡ್ಯಾನ್ಸಿಂಗ್ ಇಂಥದ್ದು, ಭರತನಾಟ್ಯ? ಡಾನ್ಸ್ ಮಾಡ್ತಿದ್ದೆ. ಆಮೇಲೆ 8th standard ವರೆಗೆ ತುಂಬಾ ಇತ್ತು ಡಾನ್ಸ್, ಸಿಂಗಿಂಗ್, ಅದು ಇದು ಎಲ್ಲ. ಆಮೇಲೆ 8th ಇಂದ ಡ್ರಾಮಾ. ಓಕೆ, ಹಾಗೆ. ಅದರ ಜೊತೆಗೆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್? ಸ್ಪೋರ್ಟ್ಸ್ ಅಲ್ಲಿ ಇದ್ರಿ. ಯಾವುದು ನಿಮ್ಮ ಇಷ್ಟದ್ದು? ಖೋ ಅಲ್ಲಿ ಇದೆ. ನಮಗೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಪ್ರೈಸ್ ಕೂಡ ಬಂದಿತ್ತು. ಡಿಸ್ಟ್ರಿಕ್ಟ್ ಲೆವೆಲ್ಗೆ ಹೋಗಿದ್ದೀವಿ. ಓಕೆ, ಸೊ ಆಮೇಲೆ ಸ್ಪೋರ್ಟ್ಸ್ ಇಂದ ಡಿಸ್ಟೆನ್ಸ್ ಅಂದ್ರೆ ನಂಗೆ ತುಂಬಾ ದೂರ ಆಗ್ತಿತ್ತು, ಪುತ್ತೂರಿಂದ ಇಲ್ಲಿಗೆ ಬರ್ಲಿಕ್ಕೆ ಲೇಟ್ ಆಗ್ತಿತ್ತು, ಪ್ರಾಕ್ಟೀಸ್ ಎಲ್ಲ ಇದ್ದಾಗ. ಮತ್ತೆ ಬಸ್ ಇದ್ದು ಪ್ರಾಬ್ಲಮ್, ಮತ್ತೆ ಅಪ್ಪ ಕರ್ಕೊಂಡ್ ಬರ್ಲಿಕ್ಕೆ ಅಪ್ಪ ಅಂತೂ ಇರ್ತಿರ್ಲಿಲ್ಲ, ಶೂಟಿಂಗ್ ಅಂತ ಬಸ್ ಅಲ್ಲೇ ಬರ್ಬೇಕಿತ್ತು. ಹಾಗಾಗಿ ಮತ್ತೆ ಅದು ಮೆಲ್ಲ ಬಿಟ್ಟು ಹೋಯ್ತು. ಓಕೆ, ಸೊ ಈಗ ನಿಮಗೆ ನೀವು ನಟನೆಗೆ ಸಂಬಂಧಪಟ್ಟಾಗ ಏನಾದರೂ ಸ್ಪೆಷಲ್ ಟ್ರೈನಿಂಗ್ ಏನಾದರೂ ಪಡ್ಕೊಂಡ್ರೆ ಅಥವಾ ಅಪ್ಪನನ್ನು ನೋಡಿಕೊಂಡು? ಇಲ್ಲ, ಅಪ್ಪನನ್ನು ನೋಡಿಕೊಂಡೆ. ಅಪ್ಪವೇ ಎಲ್ಲ ನಿಮ್ಮನ್ನ ಮೋಲ್ಡ್ ಮಾಡಿದ್ದಲ್ಲ ಅಪ್ಪ? ಓಕೆ, ಅಂದ್ರೆ ಈಗ ನೀವು ಫಸ್ಟ್ ಟೇಕ್ ತಗೊಳ್ತಾ ಇದ್ದಿದ್ದಕ್ಕೂ ಈಗ ಶೂಟಿಂಗ್ ನ ಲಾಸ್ಟ್ ಕೊನೆಯ ಹಂತದಲ್ಲಿ ತಗೊಳ್ತಾ ಇದ್ದ ಟೇಕಿಗೆ ಏನಾದರೂ ಸಂಖ್ಯೆ ಕಡಿಮೆ ಆಗಿದೆ? ಆಗಿದೆ. ಅಂದ್ರೆ ನಟನೆಯಲ್ಲಿ ಇಂಪ್ರೂವ್ ಆಗಿದ್ದೀರಿ ಅಂತ? ಆಗಿದೆ ತುಂಬಾ. ಓಕೆ, ಇನ್ನು ಅಪ್ಪ ಶೂಟಿಂಗ್ ಎಲ್ಲ ಬರ್ತಾ ಇದ್ರೆ ಸಪೋರ್ಟ್ ಮಾಡಿದ್ರೆ ಅಂತ ಹೇಳಿದ್ರಿ. ಅಮ್ಮ ಹೇಗೆ, ಅಥವಾ ನಿಮ್ಮ ಒಟ್ಟು ಈಗ ಮನೆಯಲ್ಲಿ ತಂಗಿ ಆಗ್ಲಿ ಹೇಗೆ ನಿಮಗೆ ಸಪೋರ್ಟಿವ್ ಆಗಿದ್ದಾರೆ? ಅಮ್ಮ ಕೂಡ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ಅಮ್ಮ ಅದೇ ಈ ಕಾಲೇಜ್ಗೆ ಸಂಬಂಧಪಟ್ಟ ವಿಷಯ ಆಗಿರ್ಬೋದು, ಆಮೇಲೆ ಬೇರೆ ಬೇರೆ ವಿಷಯದಲ್ಲಿ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಮತ್ತೆ ಕಾಲ್ ಮಾಡಿ ಅವಾಗೆಲ್ಲ ಹೇಳ್ತಿರ್ತಾರೆ, ಜಾಗ್ರತೆ ಹಾಗೆ ಕಾಲ್ ಮಾಡ್ತಾ ಮಾತಾಡ್ತಾ. ಮತ್ತೆ ರೂಮ್ ಹೋದ ತಕ್ಷಣ ಹೇಗಾಯ್ತು, ಹೇಗೆ ಮಾಡಿದ್ದಿ, ಎಷ್ಟು ಟೇಕ್ ತಗೊಂಡಿ, ಹಾಗೆಲ್ಲ ಹೇಳ್ತಿದ್ರು. ಓಕೆ, ಎಲ್ಲವನ್ನು ವಿಚಾರಿಸ್ತಾ ಇದ್ರು. ಓಕೆ, ಬಹುಶಃ ನಿಮ್ಮದು ಬೆಳ್ಳಿಪ್ಪಾಡಿ ಮನೆತನ, ಆ ಮನೆತನವೇ ಈ ಒಂದು ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು ಎಲ್ಲ ಕ್ಷೇತ್ರದಲ್ಲೂ ಕೂಡ. ಅದರಲ್ಲೂ ನಟನೆಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಪ್ರತಿಭೆಗಳು ಕೂಡ ಇದ್ದಾರೆ ಅನ್ನುವಂಥದ್ದು ಹಿರಿಯರಾದ ದಿವಂಗತ ರಾಮಣ್ಣ ರೈ ಅವರಾಗಿರ್ಬೋದು, ಅಥವಾ ಈಗಾಗಲೇ ಹಲವು ಸಿನಿ ರಂಗಗಳಲ್ಲಿ ಸೈ ಎನಿಸಿಕೊಂಡಿರುವಂಥ ಅನುಷ್ಕಾ ಶೆಟ್ಟಿಯವರಾಗಿರ್ಬೋದು, ಚೇತನ್ ರೈ ಅವರಾಗಿರ್ಬೋದು, ತಮ್ಮ ತಂದೆಯವರು. ಬಹುಶಃ ಅವರ ಸಾಲಿಗೆ ಈಗ ಹೊಸ ಸೇರ್ಪಡೆ ತಾವು ಅನ್ನುವಂಥದ್ದು. ಹೇಗೆ ಅನಿಸ್ತಾ ಇದೆ? ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಿದ್ರೆ, ಮನೆತನದ ಬಗ್ಗೆ ಹೇಳೋದಿದ್ರೆ? ಫ್ಯಾಮಿಲಿ ಅದೇ ನಮ್ದು ಬೆಳ್ಳಿಪಾಡಿ ಮನೆತನ. ಫ್ಯಾಮಿಲಿ
ಸೊ ಈಗ ಈ ಮನೆತನದವರು ಏನು ಹೇಳ್ತಾ ಇದ್ದಾರೆ, ಕುಟುಂಬದವರು, ಫ್ಯಾಮಿಲಿಯವರು ನಿಮ್ಮ ಈ ಸಿನಿ ಜರ್ನಿಯ ಬಗ್ಗೆ? ತುಂಬಾ ಬ್ಲೆಸ್ಸಿಂಗ್ಸ್ ಕೊಡ್ತಿದ್ದಾರೆ, ತುಂಬಾ ಸಪೋರ್ಟ್ ಮಾಡ್ತಾರೆ, ಹೇಳ್ತಾರೆ ನೀನು ಅನುಷ್ಕಾ ಶೆಟ್ಟಿ ಆಗಿ ಆಗು ಅಂತ, ಅವರಾಗೆ ಆಗುವಂತ ಆಶೀರ್ವಾದ, ಅವ್ರಿಗಿಂತಲೂ ಮೇಲೆ ಹೋಗುವಂತ. ಓಕೆ, ಖುಷಿ ಆಗ್ತದೆ. ಓಕೆ, ಸೊ ಅವರೆಲ್ಲ ಬಂದಾಗ ನೀವು ಮೀಟ್ ಆಗ್ತಾ ಇರ್ತೀರಲ್ಲ? ಆಗ್ತದೆ. ಓಕೆ, ಸೊ ಅವ್ರಿಗೆ ಗೊತ್ತಾ ನೀವೀಗ ಇಂಡಸ್ಟ್ರಿಗೆ ಬಂದಿರೋದು? ಗೊತ್ತಿಲ್ವಾ ಅಂತ ಗೊತ್ತಿಲ್ಲ, ಗೊತ್ತಿರ್ಬೋದು. ಯಾಕಂದ್ರೆ ಮೊನ್ನೆ ಅದೇ ಅವ್ರ ಅಣ್ಣ ಸಿಕ್ಕಿದ್ರು, ಗುಣಮಾಮ ಅಂತ ಕರೆಯೋದು ನಾನು, ಗುಣರಂಜನ್ ಶೆಟ್ಟಿ. ಗುಣರಂಜನ್ ಶೆಟ್ಟಿ. ಓಕೆ, ಅವ್ರು ಹೇಳಿ ಅವ್ರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು, ಹೇಳಿದ್ರು ಒಂದು ಇಷ್ಟು ಮೂವಿ ಆಗ್ಲಿ ನಾನೇ ನಿನ್ನನ್ನು ಕರ್ಕೊಂಡು ಹೋಗ್ತೇನೆ ಅವಳ ಹತ್ರ, ಅವಳು ತುಂಬಾ ಅಡ್ವೈಸ್ ಮಾಡ್ತಾರೆ ಹಾಗೆಲ್ಲ ಹೇಳಿದ್ರು. ಆಗ ತುಂಬಾ ಖುಷಿ ಆಯ್ತು. ಓಕೆ, ಸೊ ನಿಮಗೆ ಅವರಿಂದ ಸಪೋರ್ಟ್ ಯಾವಾಗ್ಲೂ ಇರುತ್ತೆ ಅಂತ? ಈಗ ಶೂಟಿಂಗ್ ಎಲ್ಲ ಆಯಿತು ಅಂದರೆ ಬಹುಶಃ ಎಲ್ಲೋ ಜೋಗಪ್ಪ ನಿನ್ನಾರಮನೆ ಬಹಳಷ್ಟು ಅಂದರೆ ಸ್ವಲ್ಪ ದೊಡ್ಡ ಸ್ಕೇಲಲ್ಲಿ ಆಗಿರುವಂಥ ಮೂವಿ, ಎಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಶೂಟಿಂಗ್ ಆಗಿದೆ ಉತ್ತರ ಭಾರತದಾದ್ಯಂತ. ಸೊ ಅದರ ಎಕ್ಸ್ಪೀರಿಯನ್ಸ್ ಮತ್ತೆ ಅಲ್ಲಿ ಏನಾದರೂ ನಿಮಗೆ ಒಂದು ಮರೆಯಲಾಗದಂತಹ ಘಟನೆಗಳೇನಾದರೂ ಆಗಿದೆ? ಆಗಿದೆ. ನಮಗೆ ಮನಾಲಿಯಲ್ಲಿ ಶೂಟ್ ಇತ್ತು, ಅದು ಚೈನಾ ಬಾರ್ಡರ್, ಅಲ್ಲಿ ಅದು ಫುಲ್ ವ್ಯಾಲಿ ಟೈಪ್ ಇತ್ತು. ಅಲ್ಲಿ -17 ಡಿಗ್ರಿಯಲ್ಲಿ ಶೂಟ್ ಇತ್ತು, ನಮಗೆ ಒಂದು ಸಾಂಗ್ ಶೂಟ್ ಇತ್ತು. ಅಲ್ಲಿ ಬ್ರೀದಿಂಗ್ ಪ್ರಾಬ್ಲಮ್ ಆಗಿತ್ತು. ಓಕೆ, ಮತ್ತೆ ಏನ್ ಮಾಡಿದ್ರು, ಹೇಗೆ? ಮತ್ತೆ ಅಲ್ಲಿ ಅಪ್ಪ ಅಂತ ಹೇಳುವಾಗ ಅದೊಂದು ಧೈರ್ಯ ಉಂಟು, ಧೈರ್ಯ ಅಲ್ಲ ಅಂದ್ರೆ ಮಗಳಿಗೆ ಹೀಗೆ ಆಗ್ತದೆ ಅಂತ ಹೇಳುವಾಗ ಅದು ಅಪ್ಪನಿಗೊಂದು ಎಂತ ಹೇಳ್ತಾರೆ, ಭಯ ಆಗ್ತದೆ, ಟೆನ್ಷನ್ ಆಗ್ತದೆ. ಅಲ್ಲಿ ಮತ್ತೆ ಶೂಟಿಂಗ್ ಸ್ಟಾಪ್ ಮಾಡಿದ್ರಪ್ಪ, ಬೇಡ ಅಂತ ಹೇಳಿದ್ರು. ಓಕೆ, ನೀವು ಹುಷಾರಾದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡಿದ್ದ? ಇಲ್ಲ, ನೆಕ್ಸ್ಟ್ ಡೇನೇ ಮತ್ತೆ ಶೂಟಿಂಗ್. ಓಕೆ, ಅದೇ ನೀವು ಹುಷಾರಾದ್ಮೇಲೆ ನೆಕ್ಸ್ಟ್ ಡೇ ಮಾಡಿದ್ರು. ಓಕೆ, ಅದಾದ್ಮೇಲೆ ಬೇರೆ ಏನಾದ್ರು? ಅದಾದ್ಮೇಲೆ ಅದೇ ಅಲ್ಲಿ ಹಿಮಾಲಯದ ರೋಡ್ಸ್ ಅಲ್ಲಿ ಅಲ್ಲಿ ಎಲ್ಲ ಶೂಟಿಂಗ್ ಇತ್ತು, ಬೈಕಲ್ಲಿ ಫುಲ್ ಅದು ಒಂದು ಟ್ರಾವೆಲಿಂಗ್ ಮೂವಿ ಟೈಪೇ. ಓಕೆ, ಸೊ ಆ ರೈಡಿನ ಎಕ್ಸ್ಪೀರಿಯನ್ಸ್. ಓಕೆ, ಸೊ ನೀವು ಕೂಡ 2 ವೀಲರ್ ರೈಡ್ ಮಾಡ್ತೀರಿ? ಮಾಡ್ತೀನಿ. ಓಕೆ, ಅಲ್ಲಿ ಏನಾದರೂ ಟ್ರೈ ಮಾಡಿದ್ರಾ? ಇಲ್ಲ, ಅಲ್ಲಿ ಇರಲಿಲ್ಲ. ಓಕೆ, ಇಲ್ಲಿ ಈ ಕಡೆ ಬಂದಾದ್ಮೇಲೆ ಇತ್ತು. ಓಕೆ, ನೀವು ರೈಡ್ ಮಾಡಿದ್ದೀರಿ? ನಾನು ರೈಡ್ ಮಾಡಿ. ಓಕೆ, ಸೊ ಮೂವಿಯಲ್ಲಿ ಅದನ್ನು ಕೂಡ ನಾವು ನೋಡ್ಬೋದು. ಓಕೆ, ಈಗ ಸಿನಿಮಾ ರಂಗದಲ್ಲಿ ನಿಮ್ಮ ನೆಚ್ಚಿನ ಸ್ಟಾರ್ ನಟ ನಟಿ ಯಾರು, ಅಥವಾ ನಾನು ಒಂದು ದಿನ ಇವರ ಪ್ಲೇಸಿಗೆ ಹೋಗಬೇಕು ಅಂತ ಇದ್ರೆ ಯಾರನ್ನ ಹೇಳ್ಬೋದು ಅಂತ? ಫೇವ್ರೇಟ್ ಅಂತ ಹಾಗೆಲ್ಲ, ನಂಗೆ ಶ್ರೀದೇವಿ. ಓಕೆ, ಶ್ರೀದೇವಿ ಅವ್ರದ್ದು. ಆಮೇಲೆ ಈಗ ರೀಸೆಂಟ್ ಆಗಿ ಹೇಳ್ಬೇಕಂದ್ರೆ ದೀಪಿಕಾ ಪಡುಕೋಣೆ ಅವರು. ಓಕೆ, ಆಮೇಲೆ ಹೀರೋ ಅಂತ ಯಾರು ಇಲ್ಲ. ಓಕೆ, ಓಕೆ. ಕನ್ನಡ ಸಿನಿಮಾಗಳಲ್ಲಿ ಮಾಡಿದ್ರಿ, ತುಳು ಇಂಡಸ್ಟ್ರಿಯಿಂದ ಆಫರ್ ಬರಲಿಲ್ಲ ಅಥವಾ ಬಂದರೆ ಮಾಡ್ತೀರಾ ಹೇಗೆ ಅಂತ? ಸೆಲೆಕ್ಷನ್ ಯಾರು, ನೀವು ಮಾಡ್ತೀರಾ ಅಥವಾ ಅಪ್ಪನ ನಿರ್ಧಾರನ? ಅಪ್ಪ ಓಕೆ ಹೇಳಿದ್ರೆ ಓಕೆ, ಇಲ್ಲ ಅಂದ್ರೆ ಇಲ್ಲ, ಹಾಗೆ. ಸೊ ಈ 3 ಮೂವಿಗೂ ಕೂಡ ಅಪ್ಪನದ್ದೇ ಒಂದು ಡಿಸಿಷನ್? ಅವರೇ ಎಲ್ಲ ಕೇಳ್ಕೊಂಡು. ಹೀರೋಯಿನ್ ಅಂತ ಆದ ಕೂಡಲೇ ಈಗ ಎಲ್ಲರೂ ಸ್ವಲ್ಪ ಒಂದಷ್ಟು ಬ್ಯೂಟಿ ಕಾನ್ಷಿಯಸ್ ಇರ್ತಾರೆ, ಡಯಟ್ ಮಾಡ್ತಾರೆ, ಫಿಟ್ನೆಸ್ಸನ್ನು ಮೇಂಟೈನ್ ಮಾಡ್ತಾರೆ. ಸೊ ನೀವು ಆ ಥರದ್ದು ಏನಾದರೂ ಈಗ ಟ್ರೈ ಮಾಡ್ತಾ ಇದ್ದೀರಾ? ರೀಸೆಂಟ್ಲಿ ಆಗಿ ಜಿಮ್ ಜಾಯ್ನ್ ಆಗಿದ್ದೇನೆ. ಓಕೆ, ಆಗ್ತಾ ಉಂಟು. ಸೊ ಫಿಟ್ನೆಸ್ ಮೇಂಟೈನ್ ಮಾಡ್ತಾ ಮಾಡ್ತಿದ್ದೀನಿ. ಓಕೆ, ಓಕೆ. ಈಗ ನೀವು ನೋಡಿದ ಹಾಗೆ ಬಹಳಷ್ಟು ಪ್ರತಿಭೆಗಳು ಬರ್ತಾರೆ, ಆದರೆ ಎಲ್ರಿಗೂ ಅವಕಾಶಗಳು ಸಿಗ್ತವರು ಮುಂದುವರಿತಾರೆ ಅಂತ ಹೇಳೋದಕ್ಕಾಗುದಿಲ್ಲ. ಬಟ್ ಬೈ ಗಾಡ್ಸ್ ಗ್ರೇಸ್ ನೀವೀಗ 3 ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದಿರಿ, 1 ಇಯರ್ ಅಲ್ಲಿ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತಾ ಇದೆ. ಸೊ ನೀವು ನೋಡಿರೋ ಪ್ರಕಾರ ಈಗ ನೀವು ಫ್ರೆಶರ್ ಆಗಿ ಒಂದು ಹೊಸ ಮುಖವಾಗಿ ಆ ಫೀಲ್ಡ್ಗೆ ಎಂಟ್ರಿ ಆದವರು, ಕ್ಷೇತ್ರಕ್ಕೆ ಬಂದವರು. ಸೊ ನಿಮ್ಮ ಹಾಗೆ ಈಗ ಹೊಸತಾಗಿ ಬರುವವರಿಗೆ ಏನು ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಅಂದರೆ ಏನು ಕ್ವಾಲಿಟೀಸ್ ಇರಬೇಕು ಅವರ ಹತ್ರ, ಅಥವಾ ಯಾವ ಒಂದು ಕ್ರೈಟೀರಿಯಾಸ್ ಅವರಿಗೆ ಬೇಸಿಕ್ ಆಗಿ ಬೇಕಾಗ್ತದೆ ಅಂತ? ಮೇನ್ಲಿ ಡೈಲಾಗ್ ಡೆಲಿವರಿ ಅಂತ ಹೇಳ್ತಾರೆ ನಾನು. ಓಕೆ, ಅದು ಮೇನ್ಲಿ. ಆಮೇಲೆ
ಬೇರೆಯವ್ರಿಗೆ ಗೊತ್ತಿಲ್ಲ, ನಂಗೆ ಅಂತ ಮೇನ್ಲಿ ಅಪ್ಪ ಹೇಳ್ಕೊಟ್ಟಿದ್ದು ಏನಂದ್ರೆ ಡೈಲಾಗ್ ಡೆಲಿವರಿ, ಆಮೇಲೆ ಕ್ಯಾಮ್ರಾ ಹೇಗೆ ಫೇಸ್ ಮಾಡುದು ಅಂತ, ಆಮೇಲೆ ಅದೇ ಯಾರು ಏನೇ ಹೇಳಿ ಅಕ್ಕಪಕ್ಕದಲ್ಲಿ ಏನೇ ಆಗ್ತಾ ಇರ್ಲಿ ನೀನು ನಿನ್ನ ಡೈಲಾಗ್ ಡೆಲಿವರಿಗೆ ಫೋಕಸ್ ಮಾಡಬೇಕು, ನೀನ್ ನಿನ್ನ ರೋಲಿಗೆ ಫೋಕಸ್ ಮಾಡಬೇಕು ಅಂತ. ಸೊ ಅದು ಬೇಕು ಅಂದ್ರೆ ಕಾನ್ಸಂಟ್ರೇಷನ್ ಆಗಿ ಮೇನ್ ಬೇಕಾಗ್ತದೆ ಅಂತ ನೀವು ಹೇಳ್ತಾ ಇದ್ದೀರಿ. ಇನ್ನು ಮೂವಿ ಸೆಟ್ ಅಲ್ಲಿ ಅಂದ್ರೆ ಅಪ್ಪ ಯಾವಾಗ್ಲೂ ಜೊತೆಗಿರ್ತಾ ಇದ್ರು. ಸೊ ಶೂಟಿಂಗ್ ಸೆಟ್ಟಲ್ಲಿ ಎಲ್ಲರೂ ಹೇಗಿರ್ತಾ ಇದ್ರು ಅಂದರೆ ಅಪ್ಪ ಒಬ್ಬ ಸೀನಿಯರ್ ಆ್ಯಕ್ಟರ್ ಇದ್ದಾರೆ, ಸೀನಿಯರ್ ಇದ್ದಾರೆ, ಹಾಗೆ ಏನಾದರೂ ನಿಮ್ಮ ಕಾಲೆಳೆಯುವಂಥದ್ದು ಅಥವಾ ನಿಮ್ಮ ಜೊತೆಗೆ ತಮಾಷೆ ಮಾಡುವಂಥದ್ದು ಎಲ್ಲ ಮಾಡ್ತಾ ಇದ್ರು, ಅಥವಾ ಅಪ್ಪ ಇದ್ದಾರೆ ಅಂತ ಸೈಲೆಂಟ್ ಆಗಿರ್ತಾ ಇದ್ರ? ಇಲ್ಲ ಇಲ್ಲ, ಭಾವಪೂರ್ಣ ಫಿಲ್ಮ್ ಅಲ್ಲಿ ನಂದು ಒಂದು ಡೈಲಾಗ್ ಬರ್ತಾನೆ ಇರ್ಲಿಲ್ಲ. ಅಲ್ಲಿ ಕೂಗಿದೆ. ನಾನು ಕೂಗಿದ್ದು ಯಾಕೆ ಅಂದ್ರೆ ಅಪ್ಪ ಜಸ್ಟ್ ಕಣ್ಣು ದೊಡ್ಡದು ಮಾಡಿದ್ರು ಅಂತ ಅಷ್ಟೇ. ಅಂದ್ರೆ ಬಹುಶಃ ಡೈರೆಕ್ಟರ್ ಅಲ್ಲ, ನಿಮ್ಮನಲ್ಲಿ ಅಪ್ಪ ಕಂಟ್ರೋಲ್ ಮಾಡ್ತಾರೆ ಸೆಟ್ ಅಲ್ಲಿ. ಓಕೆ, ಸೊ ಇದೆಲ್ಲ ನಿಮಗೆ ಮರೆಯೋದಿಕ್ಕೆ ಆಗೋದಿಲ್ಲ. ಬಹುಶಃ ನೆಕ್ಸ್ಟ್ ನೀವು ಮೂವಿ ಶೂಟಿಂಗ್ ಹೋದ್ರೆ ಅದೇ ನೆನಪಾಗುತ್ತೆ. ಅದೇ ನೆನಪಾಗ್ತದೆ. ಓಕೆ, ಅದೇ ಆಮೇಲೆ ಆರಾಟ ಮೂವಿ ಮಾಡ್ಬೇಕು ಅಂದ್ರು ಹಾಗೆ, ಯಾವ್ದಾದ್ರು ಡೈಲಾಗ್ ಬರ್ತಿರ್ಲಿಲ್ಲ ಅಂತಿದ್ರೆ ಈಗ ಅಪ್ಪ ನನ್ ಕರಿತೀನಿ ನೋಡು ಅಂತ ಹೇಳಿ ಜೋಕ್ ಮಾಡ್ತಿದ್ರು. ಓಕೆ, ಸೊ ಹಾಗೆ ಬೇಗ ಮಾಡಿಸ್ತಾ ಇದ್ರು. ಬೇಗ ಮನೆಯಲ್ಲಿ ಬಂದು ಡೈಲಾಗ್ ಅನ್ನ ಪ್ರಾಕ್ಟೀಸ್ ಏನಾದ್ರು ಮಾಡ್ತಿದ್ರ? ಮನೆಗೆ ಮಾಡ್ತಿದ್ರು, ಅಂದ್ರೆ ಅಪ್ಪ ಹೇಳ್ಕೊಡ್ತಿದ್ರು. ನಾನಲ್ಲಿ ಹೇಳುದಿಲ್ಲ, ಈಗ್ಲೇ ಹೇಳುದು, ಒಂದೇ ಸಲ ಹೇಳುದವ್ರು. ಹಾಗೆ ತುಂಬಾ ಸಲ ಅಂತ ಹೇಳುದಿಲ್ಲ, ಒಂದೇ ಸಲ ಹೇಳ್ಕೊಡ್ತಿದ್ರು. ಕಲಿ ನಾನ್ ಪುನಃ ಒಮ್ಮೆ ಹೇಳಿ ಕಲಿಬೇಕು, ಏನಕ್ಕೆ ಇರೋದು ಹಾಗೆ ಹೀಗೆ ಅಂತ ಹೇಳ್ತಿದ್ರು. ಎಸ್, ನೀವು ಕಾಲೇಜಿನ ಬಗ್ಗೆ ಹೇಳಿದ್ರಿ, ಫ್ರೆಂಡ್ಸ್ ಹೇಗೆ ಸಪೋರ್ಟ್ ಮಾಡ್ತಾರೆ ಹೇಳಿದ್ರಿ. ನೀವು ಈ ಇದರಲ್ಲಿ ಎಜುಕೇಷನಲ್ ಆಕ್ಟಿವಿಟೀಸ್ ಅಂದರೆ ಇದರಲ್ಲಿ ಹೇಗಿದ್ದೀರಿ, ಕಲಿಕೆಯಲ್ಲಿ ಹೇಗಿದ್ದೀರಿ ಅನ್ನುವಂಥದ್ದು, ಮಾರ್ಕ್ಸ್ ಎಲ್ಲ ಹೇಗೆ ಬರ್ತಾ ಇತ್ತು ಅದರ ಬಗ್ಗೆ? ಒಟ್ಟಿಗೆ ಆಗ್ತಾ ಇದೆ ಎರಡು, ಫಿಲ್ಮ್ ಇಂಡಸ್ಟ್ರಿ ಆಗ್ಬೋದು, ಕಾಲೇಜ್ ಆಕ್ಟಿವಿಟೀಸ್ ಆಗ್ಬೋದು, ಎಕ್ಸಾಮ್ಸ್ ಆಗಿರ್ಬೋದು. ಓಕೆ, ಮಾರ್ಕ್ ತೆಗಿತಿದ್ದೇನೆ, ಚೆನ್ನಾಗಿ ಮಾರ್ಕ್ಸ್ ಬರ್ತಾ ಇದೆ. ಅದು ಅಪ್ಪ ಅಮ್ಮನಿಗೆ ಕೂಡ ಒಂದು ಧೈರ್ಯ. ಓಕೆ, ಇನ್ನು ನಟನೆಯ ವಿಚಾರಕ್ಕೆ ಬಂದ್ರೆ ಈ ಪರಕಾಯ ಪ್ರವೇಶ ಅನ್ನುವಂತ ಒಂದು ಪದವನ್ನ ನೀವೆಲ್ಲ ಕೇಳಿರ್ತೀರಿ. ಬಹುಶಃ ಈಗಷ್ಟೇ ನೀವು ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿರೋದ್ರಿಂದ ಈ 3 ಮೂವಿಗಳ ಒಂದು ಶೂಟಿಂಗ್ ಟೈಮಲ್ಲಿ ಅಥವಾ ಈ 3 ಮೂವಿಗಳ ಎಕ್ಸ್ಪೀರಿಯನ್ಸ್ ಅಲ್ಲಿ ಆ ತರ ಒಂದು ಇನ್ವಾಲ್ವ್ ಆಗಿ ನೀವು ಕ್ಯಾರೆಕ್ಟರ್ ಯಾವ್ದು ಮಾಡಿದ್ದು ನೆನಪುಂಟ ನಿಮಗೆ? ಯಾವ ಕ್ಯಾರೆಕ್ಟರ್ ನಿಮ್ಗೆ ತುಂಬಾ ಕಾಡಿತ್ತು, ಅದನ್ನ ಹೇಗೆ ಮಾಡಿದ್ದೀರಿ? ಮಾಡಿದ್ದೀನಿ ಆರಾಟದಲ್ಲಿ ಕ್ಲೈಮ್ಯಾಕ್ಸ್ ಸೀನ್ ನಂದು. ಓಕೆ, ಅದು ಫಸ್ಟಿಗೆ ಹೇಳಿದ್ರು ಹೀಗೆ ಬರಬೇಕು, ಆಮೇಲೆ ಅದು ಸಿಂಗಲ್ ಶಾಟ್ ಅಲ್ಲಿ ಆಗಿದ್ದು ಹೇಳ್ಬೇಕಂದ್ರೆ. ಓಕೆ, ಸಿಂಗಲ್ ಟೇಕ್ ಚೆನ್ನಾಗಿ ಬಂದಿದೆ. ಓಕೆ, ಅದರಲ್ಲಿ ನೀವು ಪರಕಾಯ ಪ್ರವೇಶ ಮಾಡಿದ್ರಿ? ಖಂಡಿತ ಹಾಗೆ ಹೇಳ್ಬೋದು. ಅದು ಕಾನ್ಶಿಯಸ್ ಅಲ್ಲೇ ಇರ್ಲಿಲ್ಲ ನಾನು ಹೀಗೆ ಅಂತ, ಅದು ಮಾಡಿಸ್ಕೊಂಡು ಹೋಯ್ತು, ನಾನು ಮಾಡಿಕೊಂಡು ಹೋದೆ. ಓಕೆ, ಹಾಗೆ ಅದು ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ. ಓಕೆ, ಈಗ 3 ಸಿನಿಮಾಗಳು ಆಲ್ಮೋಸ್ಟ್ ರೆಡಿ ಆಗಿದೆ. ಯಾವಾಗ ತೆರೆಗೆ ಬರುತ್ತೆ, ನಾವು ಯಾವಾಗ ನಿಮ್ಮನ್ನು ಆನ್ ಸ್ಕ್ರೀನ್ ನೋಡ್ಬೋದು ಅಂತ? ಭಾವಪೂರ್ಣ ಅಕ್ಟೋಬರ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಓಕೆ, ಡೇಟ್ ಇನ್ನೂ ಫಿಕ್ಸ್ ಆಗ್ಲಿಲ್ಲ. ಆಮೇಲೆ ಎಲ್ಲೋ ಜೋಗಪ್ಪ ನಿನ್ನಾರಮನೆ ನವೆಂಬರ್ ಅಲ್ಲಿ ಬರ್ತಿದೆ. ಓಕೆ, ಆಮೇಲೆ ಆರಾಟ ಗೊತ್ತಿಲ್ಲ, ಡಿಸೆಂಬರ್ ಆರ್ ನೆಕ್ಸ್ಟ್ ಇಯರ್ ಜಾನ್ವರಿ. ಜಾನ್ 24ಗೆ ಬರಬಹುದು ಅಂತ. ಓಕೆ, ಅದರ ಜೊತೆಗೆ ಈಗ ಹೇಳಿದ್ರಿ ನಿಮಗೆ ದೀಪಿಕಾ ಪಡುಕೋಣೆ ಅವರಾಗಿ ಆಗಬೇಕಂತ ಒಂದು ಆಸೆ ಇದೆ ಅನ್ನುವಂಥದ್ದು. ಇನ್ನು ನೀವು ಹೇಳಿದರೆ ನಿಮ್ಮನ್ನು ಟ್ರೈನ್ ಮಾಡಿದ್ದು, ನಿಮಗೆ ಎವ್ರಿ ಸ್ಟೆಪ್ಪಲ್ಲಿ ಹಿಂದೆ ನಿಂತು ಸಪೋರ್ಟ್ ಮಾಡಿರೋದು ನಿಮ್ಮ ತಂದೆಯವರು ಅನ್ನುವಂಥದ್ದು. ಸೊ ನೀವು ನೋಡಿದ ಹಾಗೆ ನಿಮ್ಮ ಅಪ್ಪ ಒಬ್ಬ ನಟನಾಗಿ, ರಂಗಭೂಮಿ ನಟನಾಗಿ, ಸಿನಿಮಾ ನಟನಾಗಿ, ಸೀರಿಯಲ್ ನಟನಾಗಿ, ಯಕ್ಷಗಾನ ಕಲಾವಿದನಾಗಿ, ಸೊ ಅವರ ಬಗ್ಗೆ ಹೇಳೋದಿದ್ರೆ ನಿಮ್ಮ ಪ್ರಕಾರ ನಿಮ್ಮ ಅಪ್ಪನ ಬಗ್ಗೆ ಒಂದೆರಡು ಮಾತು. ಅಪ್ಪ ಮನೆಯಲ್ಲಿ ತುಂಬ ಫ್ರೀ ಆಗಿರ್ತಾರೆ, ಹೊರಗೆ ಸಹ ತುಂಬಾ ಫ್ರೀ ಆಗಿರ್ತಾರೆ, ನಿಮಗೆಲ್ಲ ಗೊತ್ತು, ನೋಡಿರ್ತೀರಾ. ಓಕೆ, ಆನ್ ಸ್ಕ್ರೀನ್ ಅಲ್ಲಿ ಮಾತ್ರ ನೆಗೆಟಿವ್ ರೋಲ್ಸ್, ವಿಲನ್. ಓಕೆ, ವಿಲನ್ ತುಂಬಾ ಹೇಳ್ತಾರೆ, ಸರಿ ಅಂದ್ರೆ ಒಳ್ಳೆ ದಾರಿಗೆ ಹೋಗು ಅಂತ ಹೇಳ್ತಾರೆ. ಆಮೇಲೆ ಮೇನ್ಲಿ ಅದೇ ಶೂಟಿಂಗ್ಗೆ ಸಂಬಂಧಪಟ್ಟಾಗಿ ತುಂಬಾ ಸಪೋರ್ಟ್ ಮಾಡ್ತಾರೆ, ಆಗ್ಲೇ ಹೇಳಿದೆ. ಓಕೆ, ಆಮೇಲೆ ಒಂದಿನ
ಅವ್ರದ್ದು ಪ್ರಶಸ್ತಿ ಅಂದ್ರೆ ಸನ್ಮಾನ ಎಲ್ಲ ಮಾಡ್ತಾರಲ್ಲ ಅದನ್ನ ತಕೊಂಡ್ ಬಂದ್ರು ಮನೆಗೆ. ತಕೊಂಡ್ ಬಂದ್ರು, ನಾನು ಅಲ್ಲಿ ಶೆಲ್ಫ್ ಅಲ್ಲಿ ಇಡ್ತಿದ್ದೆ. ಆಗ ಹೇಳಿದ್ರು, ನೀನು ಹೀಗೆ ತಕೊಳ್ಬೇಕು, ನನ್ಗಿಂತ ಜಾಸ್ತಿ ತಕೊಳ್ಬೇಕು ಅಂತ, ಸಾಧನೆ ಮಾಡಬೇಕು, ಅದು ಮಾಡಬೇಕು. ಇನ್ನು ಕೊನೆಯದಾಗಿ ನೀವು ವೀಕ್ಷಕರಿಗೆ ಹೇಳುವಂತ ಮಾತು? ಕೊನೆಯದಾಗಿ ನನ್ನ ಎಲ್ಲ ಮೂವಿ ನೋಡಿ ನೆಕ್ಸ್ಟ್ ಬರುವಂಥದ್ದು ಇನ್ನೂ ಮಾಡ್ತಾನೆ, ನಿಮ್ಮ ಎಲ್ಲ ಸಪೋರ್ಟ್ ಬೇಕು ಅಷ್ಟೇ. ಥ್ಯಾಂಕ್ ಯು ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದಕ್ಕಾಗಿ. ಇನ್ನೊಂದಷ್ಟು ಅವಕಾಶಗಳು ನಿಮ್ಮನ್ನು ಅರಸಿಕೊಂಡು ಬರಲಿ. ಈ ಮೂಲಕ ನಿಮ್ಮ ಮನೆತನದ ಇನ್ನೊಂದು ಕುವರಿ ಈ ಸಿನಿಮಾ ರಂಗಕ್ಕೆ ಪಾದಾರ್ಪಣೆಯನ್ನು ಮಾಡಿ ಇನ್ನೊಂದಷ್ಟು ಪ್ರಸಿದ್ಧ ಸಿನಿಮಾಗಳಲ್ಲಿ ನಟನೆ ಮಾಡಿ ನಮ್ಮ ಊರಿಗೆ ಹೆಮ್ಮೆ ಕೀರ್ತಿಯನ್ನು ತರುವಂತಾಗಲಿ ಅನ್ನೋಂಥದ್ದು ನಮ್ಮ ಹಾರೈಕೆ. ಥ್ಯಾಂಕ್ ಯು ಮಾತಿಗೆ ಸಿಕ್ಕಿದ್ದಕ್ಕಾಗಿ. ಇನ್ನು ಮಗಳ ಸಾಧನೆ ತಂದೆಗೆ ಎಷ್ಟು ಖುಷಿ ಕೊಟ್ಟಿದೆ, ಅವರು ಏನಂತಾರೆ ಅನ್ನುವಂಥದ್ದನ್ನು ಕೇಳೋಣ. ಸೊ ಈಗ ನಮ್ಮ ಜೊತೆಗೆ ವೆನ್ಯಾ ರೈ ಅವರ ತಂದೆ, ರಂಗಭೂಮಿಯ ನಿರ್ದೇಶಕ, ಕಲಾವಿದ, ಸಿನಿ ರಂಗಭೂಮಿ ಇರ್ಬೋದು, ಧಾರಾವಾಹಿ ಇರ್ಬೋದು, ಸಿನಿಮಾ ಇರ್ಬೋದು, ತುಳು ಕನ್ನಡ ಎರಡೂ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ. ಜೊತೆಗೆ ಯಕ್ಷಗಾನ ಕಲಾವಿದರು ಕೂಡ ಹೌದು. ತನ್ನ ವಿಭಿನ್ನ ನಟನೆಯ ಮೂಲಕ ಮನೆ ಮಾತಾಗಿರುವಂತಹ ನಟ ಚೇತನ್ ರೈ ಮಾಣಿಯವರು ನಮ್ಮ ಜೊತೆಗೆ ಈಗ ಇದ್ದಾರೆ. ವೆನ್ಯಾ ರೈ ಅವರ ತಂದೆ, ಮಗಳ ಸಾಧನೆ ಎಷ್ಟು ಖುಷಿ ಕೊಟ್ಟಿದೆ ಅನ್ನುವಂಥದ್ದನ್ನು ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ಮಗಳು ಈಗ ಇನ್ನಷ್ಟೇ ಕಾಲೇಜು ಹಂತದಲ್ಲಿದ್ದಾರೆ. ಅಷ್ಟರಲ್ಲಿ 3 ಸಿನಿಮಾಗಳಲ್ಲಿ ನಟನೆ ಮಾಡಿ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡಿದ್ದಾರೆ. ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಓಕೆ. ನಾನು ಮಾಡದ ಸಾಧನೆಯನ್ನ ನನ್ನ ಮಗಳು ಈಗ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ರೆ ನನಗೆ ಸಂತೋಷದ ಕಣ್ಣೀರು ಬರ್ತಾ ಇದೆ. ಆನಂದ ಬಾಷ್ಪ. ಯಾಕಂತ ಹೇಳಿದ್ರೆ ನಾವು ಯಾವ ಬ್ಯಾಕ್ಗ್ರೌಂಡ್ ಇಲ್ಲದೆ ಬೆಳೆದವರು. ನಮ್ಮ ದೊಡ್ಡಪ್ಪ BS ರಾಮನ್ ರೈ ಪುತ್ತೂರ್ ಅಂತ ಅವರು, ಬೆಳ್ಳಿಪಾಡಿ ಅವರು ಫ್ಯಾಮಿಲಿ ನಮ್ಮದು. ಆಗಲೇ ಅವರು ನಮ್ಮ ಅನಂತನಾಗು, ಶ್ರೀನಾಥ್ ಅವ್ರ ಜೊತೆ ಎಲ್ಲ ಅಭಿನಯ ಮಾಡಿದವರು, ನಟಿಸಿದವರು. ಹೌದು. ಬದ್ಕೆರೆ ಬುಡ್ಲಿ ಅನ್ನುವಂತಹ ಸೂಪರ್ ಹಿಟ್ ಫಿಲ್ಮಿಗೆ ರೈಟರ್ ಕೂಡ ಅವರು. ಅವರು ನನಗೆ ಒಂದು ಸ್ವಲ್ಪ ಪುಷ್ ಮಾಡಿದ್ರಲ್ಲದೆ ಬೇರೆ ಯಾರೂ ನನಗೆ ಈ ರಂಗಭೂಮಿಯಲ್ಲಾಗಲಿ ಅಥವಾ ಸಿನಿಮಾ ರಂಗದಲ್ಲಾಗಲಿ ಯಾರೂ ನನಗೆ ಪುಷ್ ಮಾಡಿಲ್ಲ. ನಾನು ನನ್ನ ಸ್ವಪ್ರಯತ್ನದಿಂದ ಮೇಲೆ ಬಂದವ, ನಿಮ್ಮ ಪ್ರತಿಭೆಯ ಮೇಲೆ. ಖಂಡಿತ. ಆವಾಗ ನಮಗೆ ದಾರಿ ತೋರಿಸುವವರು ಯಾರೂ ಇರಲಿಲ್ಲ. ಇವಾಗ ನನ್ನ ಮಗಳಿಗೆ ನಾನಿದ್ದೇನೆ. ಹೌದು, ಬ್ಯಾಕ್ ಬೋನ್, ಗಾಡ್ ಫಾದರ್. ಖಂಡಿತ. ಈ ಮಟ್ಟಕ್ಕೆ ಅವಳು ಬೆಳೀತಾಳೆ ಅಂತ ನಾನು ಎನಿಸಿದ್ದೆ. ಯಾಕಂತ ಹೇಳಿದ್ರೆ ಅವಳ ಹತ್ರ ಪ್ರತಿಭೆ ಇದೆ. ಅದು ಒಂದಲ್ಲೊಂದು ದಿವಸ ಹೊರಗೆ ಬರಬೇಕು ಅನ್ನುವಂತಹ ಆಸೆ ನನಗಿತ್ತು. ಮನೆಯಲ್ಲಿ ಸ್ವಲ್ಪ ಸಿನಿ ರಂಗಕ್ಕೆ ಯಾಕೆ ಹಾಗೆ ಹೀಗೆ ಅಂತ ಇತ್ತು. ಬಟ್ ನನ್ನ ಮಿಸ್ಸಸ್ನ ಚಿಕ್ಕಪ್ಪನ ಮಗ, ನಮ್ಮ ನ್ಯಾಷನಲ್ ಅವಾರ್ಡ್ ವಿನ್ನರ್ ಮತ್ತು ಸ್ಟೇಟ್ ಅವಾರ್ಡ್ ವಿನ್ನರ್ ಚೇತನ್ ಮುಂಡಾಡಿ ಅವರು ಮನೆಗೆ ಬಂದಾಗ ಇವಳಿಗೆ ಒಂದು ಇದು ಕೊಡೋಣ ಅಂತ ನನ್ನ ಹತ್ರ ರಿಕ್ವೆಸ್ಟ್ ಮಾಡಿದರು. ನಾನು ಹೇಳಿದೆ, ನನ್ನ ಹತ್ರ ಬೇಡ, ಅವಳ ಅಮ್ಮನ ಹತ್ರ ಕೇಳಿ. ಬಟ್ ಅವಳ ಅಮ್ಮ ಓಕೆ ಅಂತ ಹೇಳಿದ್ರು. ಅವಳ ಅಮ್ಮನೂ ಹಾಗೆ. ನನ್ನ ಯಾವ ಸಿನಿಮಾನೂ ಇದೆ, ಯಾವ ನಾಟಕ ಇದೆ, ಮುಖ್ಯವಾಗಿ ನಾಟಕ, ಪ್ರತಿ ನಾಟಕಕ್ಕೆ ಬರುವವಳು. ನನ್ನ ಯಾವುದು ಆ ಪಾತ್ರದಲ್ಲಿ ನಂದೊಂದು ಯಾವ ಪಾತ್ರಕ್ಕೂ ನಾನೊಂದು ಮ್ಯಾನರಿಸಮ್ ಮಾಡ್ತಾ ಇರ್ತೇನೆ. ಅದು ಸರಿ ಆಗಿದೆಯಾ ಇಲ್ವಾ, ನನ್ನ ಮೈನಸ್ ಪಾಯಿಂಟ್ ಏನಿದೆ ಅದನ್ನು ಮನೆಯಲ್ಲಿ ಬಂದು ನಾವು ಚರ್ಚೆ ಮಾಡ್ತೇವೆ, ಒಂದು ವಿಮರ್ಶೆ. ಖಂಡಿತ. ನನಗೂ ಅವಳು ತುಂಬಾ ಈ ರಂಗದಲ್ಲಿ ಸಪೋರ್ಟ್ ಮಾಡಿದ್ದಾಳೆ, ಈಗಲೂ ಮಾಡ್ತಾ ಇದ್ದಾಳೆ. ಹಾಗಾಗಿ ಅವಳಿಗೂ ಇದೊಂದು, ನನ್ನ ಮಗಳಿಗೂ ಮಾಡ್ತಾ ಇದ್ದಾಳೆ. ಮಗಳ ಒಂದು ಪುಣ್ಯ ಅಂತ ಹೇಳಬೇಕು. ಖಂಡಿತ ಖಂಡಿತ ಖಂಡಿತ. ಇವಳು ದೊಡ್ಡ ಮಗಳು, ಚಿಕ್ಕ ಮಗಳು ಹಾಗೆ. ಅವಳಿಗೂ ಅಭಿನಯದಲ್ಲಿ ಇಂಟ್ರೆಸ್ಟ್ ಇದೆ. ಮಲರ್ ಪುಷ್ಪರಾಜ್ ರೈ ಅವರ ಆರಾಟ ಅನ್ನುವಂಥ ಸಿನಿಮಾದಲ್ಲಿ ಇಬ್ರು ಅಕ್ಕ ತಂಗಿಯ ಪಾತ್ರವನ್ನೇ ಮಾಡಿದ್ದಾರೆ. ಒಂದು ಚಿಕ್ಕ ಪಾತ್ರ, ಬಟ್ ಮಕ್ಕಳಿಗೆ ಅದು ದೊಡ್ಡದೆ.
ಯಕ್ಷಗಾನದಲ್ಲಿ ಮಾಡ್ತಾಳೆ. ಶಾಲೆಯಲ್ಲಿ ಯಕ್ಷಗಾನದ ಹೆಜ್ಜೆಯನ್ನು ಕಲಿತು ರಂಗಪ್ರವೇಶ ಮಾಡಿ ಆಗಿದೆ. 2-3 ಪಾತ್ರಗಳನ್ನು ಮಾಡಿದ್ದಾಳೆ. ಖುಷಿಯಾಗಿದ್ದೇನೆ. ಓಕೆ. ಹೆಚ್ಚಿನವರಿಗೆ ತಮ್ಮ ಅಂದ್ರೆ ಈಗಾಗಲೇ ಹೇಳಿದ ಹಾಗೆ ಒಂದು ಹಂತದಲ್ಲಿ ಮನೆಯಲ್ಲಿ ಈಗ ಬೇಕಾ ಅನ್ನುವಂತ ಪ್ರಶ್ನೆ ಬಂತು ಅನ್ನುವುದು. ಸಾಮಾನ್ಯವಾಗಿ ಹೆತ್ತವರು ಯೋಚನೆ ಮಾಡುವುದು ಒಮ್ಮೆ ಶಿಕ್ಷಣ ಆಗ್ಲಿ ಅಥವಾ ಒಂದು ಪದವಿಯನ್ನ ಆದ್ಮೇಲೆ ಡಿಗ್ರಿ ಆದ್ಮೇಲೆ ಮತ್ತೆ ನೋಡುವ ಅನ್ನುವಂಥದ್ದು. ಆದ್ರೆ ನೀವು ಅಷ್ಟರಲ್ಲಿ ಸಪೋರ್ಟ್ ಆಗಿ ನಿಂತುಕೊಂಡು ಹೇಳಿದ್ರು, ನೀವು ಪ್ರತಿದಿನ ಅಂದ್ರೆ ಪ್ರತಿ ಶೂಟಿಗೂ ನೀವು ಹೋಗ್ತಾ ಇದ್ರಿ ಅನ್ನುವಂಥದ್ದು. ಅಷ್ಟರ ಮಧ್ಯೆ ಮಾಡುವಾಗ ಇದೊಮ್ಮೆ ಶಿಕ್ಷಣ ಒಂದು ಆಗಿ ಬಿಡ್ಲಿ ಅಥವಾ ಒಂದಷ್ಟು ಟೈಮ್ ಹೋಗ್ಲಿ ಅಂತ ಯೋಚನೆ ಏನಾದ್ರು ಬಂತ ಅಂತ? ಇಲ್ಲ, ನನಗೆ ಇವಾಗಿನ ಸಿಚುವೇಶನ್ ಅಲ್ಲಿ ಶಿಕ್ಷಣ ಮುಖ್ಯ. ಹೌದು. ಶಿಕ್ಷಣದ ಜೊತೆಯಲ್ಲಿ ಇದರಲ್ಲಿ ಇವಳು ಹೋಗ್ತಾಳೆ ಅಂತ ಆದ್ರೆ ನಾನು ಖಂಡಿತ ಅವಳಿಗೆ ಬ್ಯಾಕ್ ಬೋನ್ ಆಗಿ ನಿಲ್ಲುವ. ಬಟ್ ಈಗ ಅದು ಆಗ್ತಾ ಇದೆ, ಒಳ್ಳೆ ಮಾರ್ಕ್ಸ್ ಇದೆ, ಖುಷಿಯಾಗಿದ್ದೇನೆ. ಅವರ ಕಾಲೇಜಿನ ಗುರುಗಳು ನನ್ನ ಗುರುಗಳು ಕೂಡ ಹೌದು, ವಿಜಿ ಭಟ್ ಅಂತ, ಇವಾಗ ಪ್ರಿನ್ಸಿಪಾಲ್ ಅವರು ನಾನು ಕೇಳಿದ ತಕ್ಷಣ ನಿನ್ನ ಮಗಳ ಬೆಳೆಯಲಿ ಹೋಗ್ಲಿ ಅಂತ ರಜೆ ಕೊಟ್ಟಿದ್ದಾರೆ. ಆ ರಜೆಯಲ್ಲೂ ಕೂಡ ಪ್ರತಿದಿನದ ಪಾಠಗಳು ಅವಳಿಗೆ ಬರ್ತಾ ಇತ್ತು. ಅದನ್ನು ನೈಟು ಇವಳು ಬರಿತಾ ಇದ್ಲು, ಓದ್ತಾ ಇದ್ಲು. ಅದರ ನಂತರ ಮರುದಿವಸದ ಸೀನ್ಗಳು ಏನಿವೆಯೋ ಅದನ್ನ ನಾನು ತರಿಸ್ಕೊಂಡು ನಾನು ಅವಳಿಗೆ ಡೈಲಾಗ್ ಡೆಲಿವರಿ ಹೇಗೆ ಮಾಡಬೇಕು ಅಥವಾ ಆ ಡೈಲಾಗ್ ಡೆಲಿವರಿಗೆ ಅಭಿನಯ ಹೇಗೆ ಮಾಡಬೇಕು. ಸಿನಿಮಾ ರಂಗ ಅಂದ್ರೆ ನಾಟಕ ರಂಗ ಅಲ್ಲ. ಸಿನಿಮಾ ರಂಗದಲ್ಲಿ ಅಭಿನಯಿಸುವುದು ಅಂದ್ರೆ ನಾವು ತೆರೆದ ಇದರಲ್ಲಿ ಅಭಿನಯಿಸಬೇಕು, ದೂರಕ್ಕೆ ಕಾಣಬೇಕು. ಸಿನಿಮಾದಲ್ಲಿ ಒಂದು ಚೌಕಟ್ಟು ಇದೆ, ಆ ಚೌಕಟ್ಟು ಬಿಟ್ಟು ನಮಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಮುಖದ ಎಕ್ಸ್ಪ್ರೆಷನ್ಗಳು ಮಾತ್ರ, ಕಣ್ಣಿನ ಎಕ್ಸ್ಪ್ರೆಷನ್ಗಳು ಮಾತ್ರ ಮುಖ್ಯ. ಅದನ್ನು ನಾನು ಅವಳಿಗೆ ಹೇಳ್ಕೊಡ್ತಾ ಇದ್ದೆ. ಹಾಗೆ ಮಾಡ್ತಾ ಇದ್ಲು. ಕೆಲವು ಸಲ ನಾನು ಬೈದದ್ದು ಇದೆ. ನನಗೆ ಅಂದ್ರೆ ನಾವೆಲ್ಲ ಏನಂದ್ರೆ ನನಗೆ ಒಂದು ಟೇಕಲ್ಲಿ ಓಕೆ ಆಗಬೇಕು. ನನ್ನ ಸಿನಿಮಾದ ನನ್ನ ಇದು ಹಾಗೆ, ನಿಮ್ಮ ಅನುಭವ, ನನ್ನ ಎಕ್ಸ್ಪೆಕ್ಟೇಷನ್ ನಾನು ಮಾಡೋದು ಹಾಗೆ. ನಾನು ಈ ಸೈಕಲ್ ಹೊಡೆಯುವ ಜಾತಿಯವನಲ್ಲ. ನನಗೆ ಅದು ಒಳ್ಳೇದು ಆಗುದಿಲ್ಲ. ಎದುರು ಸೈಕಲ್ ಹೊಡೆದ್ರು ನಾನು ಬೈತೇನೆ. ನಿಮ್ಗೆ ಪರ್ಫೆಕ್ಟ್ ಆಗಿ ಸ್ಪೀಡ್ ಆಗಿ ಸಿಗ್ತಾ ಹೋಗ್ಬೇಕು. ಆವಾಗ ನಾವು ಏನೇ ಮಾಡಿದ್ರು ಪ್ರಥಮ ನಾವು ಟೇಕಲ್ಲಿ ಏನ್ ಮಾಡ್ತೀವ ಅದೇ ಮುಖ್ಯವಾಗಿ ನಮ್ಗೆ ಕೂತ್ಕೊಳ್ಳುತ್ತೆ. ಹಸಿಗೋಡೆಗೆ ಕಲ್ಲು ಹೊಡೆದಾಗಿ ಮತ್ತೆ 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 ಅದನ್ನು ಹೊಡೆದ ಚೇಂಜ್ ಮಾಡ್ತಾ ಇದ್ರೆ ಅದು ಅದರ ತಾಜಾತನ ಹೋಗಿಬಿಡುತ್ತೆ. ಹಾಗಾಗಿ ಅವಳಿಗೆ ನಾನು ಹೇಳ್ತಾ ಇದ್ದೆ, ಬೈತಾ ಇದ್ದೆ, ಕೆಲವು ಸಲ ಕೂಗಿದ್ದು ಇದೆ. ಬಟ್ ನಾನು ಬಿಟ್ಟಿಲ್ಲ. ಪರ್ಫೆಕ್ಟ್ ಆಗ್ಬೇಕಾದ್ರೆ ಮಾಡ್ಲೇಬೇಕು. ಮೇಲ್ಗಡೆ ಹೋಗ್ಬೇಕಾದ್ರೆ ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗ್ಲೇಬೇಕಾದ್ರೆ ಇದು ಮಾಡ್ಲೇಬೇಕು. ಅಷ್ಟು ಡೆಡಿಕೇಶನ್ ಬೇಕೇ ಬೇಕು. ಮತ್ತೆ ಸಿನಿಮಾ ರಂಗ ಅಂತ ಹೇಳಿದ್ರೆ ಮೊದಲೆಲ್ಲ ಇತ್ತು, ಓ ಸಿನಿಮಾಗೂ ಪೊನ್ನುಲು ಪೋಂಡ ಹಾಲ ಪೇರು, ನಾಟಕಗೂ ಪೊನ್ನುಲು ಪೋಂಡ ಹಾಲ ಪೇರು, ಒಂದು ರೀತಿಯ ಭಾವನೆ ಇತ್ತು. ಇಲ್ಲ, ಖಂಡಿತ ಇಲ್ಲ. ಮೊದಲು ಇದ್ದಿರ್ಬೋದು, ಬಟ್ ಈಗ ಇಲ್ಲ. ಅವರಿಗೆ ಅವರದೇ ಆದಂತಹ ಒಂದು ಸ್ಥಾನಮಾನ ಸಿಗುತ್ತೆ. ಸಂಬಂಧಿಕರು, ಹಿರಿಯವರು ಹೇಳ್ಬೋದು ಅಂಚ ಇಂಚ, ಬಟ್ ಅವರಿಗೆ ಅದು ವಿಷಯ ಗೊತ್ತಿಲ್ಲ ಅಷ್ಟೇ. ಈಗಿನ ನಮ್ಮ ಸಂಬಂಧಿಕರೆಲ್ಲ ನಮಗೆ ಇವಳ ಫಿಲ್ಮ್ ನೋಡಿ, ಇವಳೊಂದು ಮೊನ್ನೆ ರಾಧೆ ರಾಧೆ ಅಂತ ಒಂದು ಸಾಂಗ್ ರಿಲೀಸ್ ಆಯ್ತು. ಆ ಸಾಂಗ್ಗೆ ಎಲ್ಲರೂ ಫೋನ್ ಮಾಡಿ ನನಗೆ ಹೇಳಿದ್ದಾರೆ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾಳೆ ಅಂತ. ಖುಷಿ ಆಗ್ತದೆ, ಮಸ್ತ್, ತುಂಬಾ ಖುಷಿ ಆಯ್ತು ನನಗೆ. ಬಟ್ ನಾನು ಅವಳಿಗೆ ಹೇಳ್ಕೊಳ್ಳುದಿಲ್ಲ, ಓಪನ್ ಆಗಿ ಹೇಳುವುದಿಲ್ಲ. ಯಾಕಂತ ಹೇಳಿದ್ರೆ ನೋಡಿ, ಕಲಾವಿದನಿಗೆ ಈಗಿನ ಟ್ರೆಂಡ್ ಅಲ್ಲಿ ನೀನು ತುಂಬಾ ಚೆನ್ನಾಗಿ ಮಾಡ್ತೀಯ, ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ನಾಳೆ ಅವ ಒಂದು ಸ್ಟೆಪ್ ಮೇಲೆ ಹೋಗಿ ಹೋಗ್ತಾನೆ. ಅಹಂಕಾರ ಬಂದ್ಬಿಡುತ್ತೆ. ಕಲಾವಿದನಿಗೆ ಅಹಂಕಾರ ಯಾವಾಗಲೂ ಮುಳುಗಬಾರದು. ಕಲೆ ಅಂದ್ರೆ ಇದೊಂದು ಸಮುದ್ರ. ಈ ಸಮುದ್ರದಲ್ಲಿ ನಾವು ಕಲಿತಷ್ಟು ಮುಗಿಯುವುದಿಲ್ಲ. ನಾನು ಈಗಲೂ ವಿದ್ಯಾರ್ಥಿ ಅದರದ್ದು. ನನಗೆ ಏನು ಇದು ಜಿಲ್ಲಾ ರಾಜ್ಯೋತ್ಸವ ಬಂದಿದೆ, ಮತ್ತೆ ನಾನು ಅದನ್ನು ಹಾಕುದಿಲ್ಲ, ಎಲ್ಲೂ ನಾನು ಹಾಕುದಿಲ್ಲ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ನಾನು ಹೇಳುದಿಲ್ಲ. ನನ್ನ ಅಭಿಮಾನಿಗಳು ಹಲವಾರು 5-6 ಬಿರುದುಗಳನ್ನು ಕೊಟ್ಟಿದ್ದಾರೆ. ಕೆಲವರು ಅದನ್ನು ಹಾಕ್ತಾರೆ, ನೀವಾಗಿ ಬಯಸೋದಿಲ್ಲ. ನಾನು ಖಂಡಿತ ಬಯಸುವುದಿಲ್ಲ.
ಅದೇ ರಾಜ್ಯೋತ್ಸವ ಪ್ರಶಸ್ತಿನೂ ಹಾಗೆ. ನಾನು ಫೈಲ್ ತಗೊಂಡೋಗಿ ನಾನು ಕೊಟ್ಟಿಲ್ಲ, ನನಗೆ ಆ 2 ದಿವಸದ ಮೊದಲು ನನಗೆ ಫೋನ್ ಬಂತು ಹೀಗೆ ಹೀಗೆ ಅಂತ. ನಾನು ಯಾರು ಫೈನ್ ಕೊಟ್ಟದ್ದು ಅಂತ ಹೇಳಿದ್ರೆ ನಿನ್ನೊಬ್ಬ ಫ್ರೆಂಡ್ ಕೊಟ್ಟರು ಅಂತ. ಹಾಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಗಲಿಕ್ಕೆ ನನಗೆ ನನ್ನ ಮುಖ್ಯ ಕಾರಣ ನನ್ನ ಮಿತ್ರ ಈ ಹರ್ಷೇಂದ್ರ ಶೆಟ್ಟಿ ಅಂತ ಇದ್ದಾರೆ. ಅವರು ಬಿ ಆಫೀಸ್ನಲ್ಲಿದ್ದಾರೆ. ಅವರು ನನಗೆ ಈ ರಾಜ್ಯೋತ್ಸವ ಪ್ರಶಸ್ತಿ ಸಿಗಲಿಕ್ಕೆ ತುಂಬ ಹೆಲ್ಪ್ ಮಾಡಿದವರು. ನನಗೆ ಆಮೇಲೆ ಗೊತ್ತಾಗಿದೆ ಅದು. ನಾನು ಈ ಫೈಲನ್ನು ಅವ್ರ ಹತ್ರ ಮರುದಿವಸ ಕೊಟ್ಟಿದ್ದೆ. ಅದು ಹೇಗೆ ಮಾಡಬೇಕು ಅಂತಲೂ ನನಗೆ ಗೊತ್ತಿರಲಿಲ್ಲ. ಅವ್ರ ಹತ್ರನೇ ಕೇಳಿ ಹೀಗೆ ಮಾಡು ಅಂತ ಹೇಳಿದ್ರು, ಆಮೇಲೆ ಕೊಟ್ಟೆ ಅಷ್ಟೇ. ಆದರೆ ಒಂದು ಅರ್ಹ ಬಗ್ಗೆ ತಮಗೆ ಸಂದಿದೆ ಅನ್ನುವಂಥದ್ದು ನಾವು ಹೇಳ್ಬೋದು. ಓಕೆ, ಈಗ ಮಗಳ ಬಗ್ಗೆ ನಿಮಗಿರುವಂತಹ ಕನಸು ಏನು ಸರ್? ಅಂದ್ರೆ ಈಗ ಒಂದು ಅಚಾನಕ್ಕಾಗಿ ಮೂವಿಗೆ ಬಂದಿದ್ದಾರೆ, ಅದರಲ್ಲಿ ಒಂದಷ್ಟು ಭವಿಷ್ಯ ಇದೆ. ಅದರ ಜೊತೆಗೆ ಅವರನ್ನ ಯಾವ ಸ್ಥಾನದಲ್ಲಿ ನೀವು ನೋಡ್ಲಿಕ್ಕೆ ಇಷ್ಟಪಡ್ತಿದ್ರೆ, ಅಥವಾ ಸಣ್ಣಂದಿನಿಂದಲೇ ಅವರ ಬಗ್ಗೆ ಇದ್ದ ಕನಸು ಏನು ನಿಮ್ದು ಅಂತ? ಕನಸು ಅಂತ ಏನಿಲ್ಲ, ಒಳ್ಳೆ ಅಭಿನಯಗಾರ್ತಿ ಆಗಬೇಕು, ಗ್ಲಾಮರ್ ಆಗಿ ಅಭಿನಯಿಸಬೇಕು. ಗ್ಲಾಮರ್ ಆಗಿ ಅಂದ್ರೆ ಬಟ್ಟೆ ಇಲ್ಲದೆ ಬಿಕ್ನಿ ಸೂಟಲ್ಲಿ ಹಾಗೆಲ್ಲ ನಾನಿರೋ ತನಕ ನಾನು ಬಿಡೋದಿಲ್ಲ. ಒಳ್ಳೆ ಒಂದು ಅಭಿನಯ ಗಾರ್ತಿ ಆಗಬೇಕು. ನಮ್ಮ ಕಲ್ಪನಾ ಇದ್ರು, ಆರತಿ ಇದ್ರು, ಲಕ್ಷ್ಮಿ ಇದ್ರು. ಅಂತಹ ಅಭಿನಯ ಅದು ಯಾರಿಗೂ ಬರುವುದಿಲ್ಲ. ಇವಳ ಹತ್ರ ರಕ್ತದಲ್ಲೂ ಇದೆ, ನನಗೆ ಗೊತ್ತಿದೆ. ಹಾಗಾಗಿ ಒಳ್ಳೆಯ ಅಭಿನಯಗಾರ್ತಿ ಆಗಬೇಕು. ಮತ್ತೆ ಕನ್ನಡ ಅಲ್ಲದೆ ಬೇರೆ ಬೇರೆ ಚಿತ್ರರಂಗದಲ್ಲಿ ಅವಳು ಹೋಗಬೇಕು ಅಂತ ನನಗೆ ಬಯಕೆ ಇದೆ. ನೋಡಬೇಕು, ದೇವರಿಚ್ಛೆ. ನಾನಂತೂ ಕೇಳಿಕೊಂಡು ಹೋಗೋದಿಲ್ಲ. ನನಗೆ 100% ಗ್ಯಾರಂಟಿ ಇದೆ, ಅವಳ ಮೂವಿ ರಿಲೀಸ್ ಆದಮೇಲೆ ಭವಪೂರ್ಣ ಆಗಿರಲಿ, ಎಲ್ಲೋ ಜೋಗಪ್ಪ ಆಗಿರಲಿ, ಆರಾಟ ಈಗ ನಡೀತಾ ಇದೆ ಅಷ್ಟೇ, ಅದಕ್ಕೆ ಟೈಮ್ ಇದೆ. ಎಲ್ಲೋ ಜೋಗಪ್ಪ ಆದಮೇಲೆ ಪೀಕಿಗೆ ಹೋಗ್ತಾಳೆ ಅಂತ ನನಗೆ 100% ಭರವಸೆ ಇದೆ. ಓಕೆ, ಎಸ್, ಥ್ಯಾಂಕ್ ಯು. ನಿಮ್ಮ ಕನಸು ಮಗಳ ಬಗ್ಗೆ ಇರುವಂಥದ್ದು ಆದಷ್ಟು ಬೇಗ ನನಸಾಗಲಿ. ಈ ಮೂಲಕ ತಂದೆ ಮತ್ತು ಮಗಳ ಇಬ್ಬರ ಕೀರ್ತಿ ಪತಾಕೆಯೂ ಕೂಡ ತರಕ್ಕೆ ಹರಡಲಿ ಅನ್ನುವಂಥದ್ದು ನಮ್ಮ ಹಾರೈಕೆಗಳು. ಥ್ಯಾಂಕ್ ಯು. ಮಗಳ ಬಗ್ಗೆ ಒಂದಷ್ಟು ಧನ್ಯವಾದಗಳು. ಸುದ್ದಿ ಟಿವಿ ತಂಡ ನಮ್ಮ ಈ ಜಾಗಕ್ಕೆ ಬಂದು ನನ್ನ ಸುಂದರವಾದ ಸಂದರ್ಶನವನ್ನು ನೀವು ಮಾಡಿದ್ದೀರಿ. ಸುದ್ದಿ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ, ತಂತ್ರಜ್ಞರಿಗೆ, ಸುದ್ದಿ ಟಿವಿಯ ಎಲ್ಲ ಬಳಗಕ್ಕೆ ನನ್ನ ಸ್ವಂತ ಮನದಾಳದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಇದು ನಮ್ಮೂರಿನ ಹೆಮ್ಮೆಯ ಕಲಾವಿದೆ, ನಟಿ, ಹೀರೋಯಿನ್ ವೆನ್ಯಾ ರೈ ಅವರು ಹೇಳಿರುವಂತಹ ಮಾತು. ಜೊತೆಗೆ ಮಗಳ ಬಗ್ಗೆ ತಂದೆಗಿರುವಂತಹ ಕನಸುಗಳೇನು, ಅವರಿಗಿಷ್ಟು ಖುಷಿ ಇದೆ ಅನ್ನುವಂತಹ ಬಗ್ಗೆ ಚೇತನ್ ರೈ ಅವರು ಕೂಡ ನಮ್ಮ ಜೊತೆಗೆ ಮಾತನಾಡಿದರು. ಸೊ ತಂದೆ ಮಗಳ ಜೋಡಿ ಇನ್ನೊಂದಷ್ಟು ಸಿನಿಮಾಗಳಲ್ಲಿ ನಟನೆ ಮಾಡಿ ಇನ್ನೊಂದಷ್ಟು ಪ್ರಶಸ್ತಿಗಳನ್ನು ಗೆದ್ದುಕೊಳ್ಳಲಿ, ಆ ಮೂಲಕ ನಮ್ಮ ಊರಿನ ಕೀರ್ತಿಯ ಪತಾಕೆಯನ್ನು ಇನ್ನೊಂದಷ್ಟು ಎತ್ತರಕ್ಕೆ ಏರಿಸಲಿ ಅನ್ನುವಂಥದ್ದು ಸುದ್ದಿಯ ಹಾರೈಕೆಗಳು ಕೂಡ. ಸೊ ಇದು ಈ ಹೊತ್ತಿನ ವಿಶೇಷ. ಮುಂದಿನ ಕಾರ್ಯಕ್ರಮದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇವೆ ಅನ್ನುವಂಥದ್ದನ್ನು ಹೇಳ್ತಾ, ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.